ಪ್ರಚಲಿತಕ್ಕೆ ಸ್ವಾಗತ. ನಾನು ಚೈತ್ರ. ಈಗಾಗಲೇ ಸಾಕಷ್ಟು ರೀತಿಯ ವಿಚಾರಗಳು ಕೂಡ ಒಂದು ಕಡೆ ಚರ್ಚೆ ಆಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಕಾರ್ಮಿಕರು ಇವತ್ತು ಸಾಕಷ್ಟು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಹಾಗಾದ್ರೆ ಕಾರ್ಮಿಕರು ಏನೆಲ್ಲ ಸಮಸ್ಯೆಗಳನ್ನ ಇವತ್ತು ಎದುರಿಸ್ತಾ ಇರುವಂತದ್ದು, ಅವರಿಗೆ ಯಾವ ರೀತಿಯಲ್ಲಿ ಒಂದು ಕಡೆ ರಕ್ಷಣೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ಚರ್ಚೆಯನ್ನ ಮಾಡ್ಲಿಕ್ಕಿದ್ದಾರೆ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದಂತಹ ಯೋಗೀಶ್ ಶೆಟ್ಟಿ ಜೆಪೂರ್ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮತ್ತೊಬ್ಬರು ಈಗಾಗಲೇ ಇದ್ದಾರೆ, ಮಾಲಕರು ಹಾಗೆ ಐಡಿಯಲ್ ಸೆಕ್ಯೂರಿಟಿ ಏಜೆನ್ಸಿ ಆದಂತಹ ಅನಿಲ್ ಪೂಜಾರಿ ಅವರು ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮುಖ್ಯವಾಗಿ ಈಗಾಗಲೇ ಅನಿಲ್ ಪೂಜಾರಿ ಅವ್ರನ್ನ ಕೇಳಬೇಕು. ಒಂದು ಕಡೆ ನಾವಿಲ್ಲಿ ಕಾರ್ಮಿಕರು ಒಂದಿಷ್ಟು ನೋವುಗಳನ್ನ ಇವತ್ತು ಅನುಭವಿಸ್ತಾ ಇರುವಂತದ್ದು ನಮ್ಮ ಕರಾವಳಿಯಲ್ಲಿ ನಾವು ಸಾಕಷ್ಟು ಗಮನಿಸ್ತೀವಿ. ಬಟ್ ಇವತ್ತು ಕಾರ್ಮಿಕರಿಗೆ ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ನೋಡಿ, ಕಟ್ಟಡ ಕಾರ್ಮಿಕರು ಕೆಲಸ ಮಾಡೋ ಪ್ಲೇಸಲ್ಲಿ ಅವರಿಗೆ ಅಕೊಮಡೇಷನ್ ಸರಿಯಾಗಿ ಮಾಡಿಕೊಡ್ಬೇಕು. ನಿಜವಾಗಿ ಕಟ್ಟಡ ಮಾಲಕರು ಅವರಿಗೆ ಅಕೊಮಡೇಷನ್ ಮಾಡಿಕೊಡುವ ವಿಷಯದಲ್ಲಿ ಇಲ್ಲ. ಅವರು ಯಾವ ಪರಿಸ್ಥಿತಿಯಲ್ಲಿ ವಾಸ ಮಾಡ್ತಾರೆ, ಯಾವ ಪರಿಸ್ಥಿತಿ ಉಪಹಾರ ತಗೊಳ್ತಾರೆ, ಯಾವ ವಿಷಯದ ಬಗ್ಗೆ ಕೂಡ ಅವರು ಅಷ್ಟೊಂದು ತಲೆಕೆಡಿಸಿಕೊಳ್ಳುವುದಿಲ್ಲ. ಕೆಲಸ ಬೇಕು ಅವರಿಗೆ, ಸಂಬಳ ಕೊಡುವುದಿಲ್ಲ, ಸಮಯಕ್ಕೆ ಅವರಿಗೆ ಊರಿಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಅಂತ ತುಂಬ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅವರಿಗೆ ಅವರ ಕಷ್ಟವನ್ನು ಕೇಳಲಿಕ್ಕೆ ಯಾರು ಕೂಡ ರೆಡಿ ಇಲ್ಲ. ಅದು ಲೇಬರ್ ಡಿಪಾರ್ಟ್ಮೆಂಟ್ ಆಗಲಿ, ESI ಆಗಲಿ, PFನವರಿಗೆ ಆದರೆ ಎಲ್ಲಿಯಾದರೂ ಕಂಪ್ಲೇಂಟ್ ಕೊಟ್ಟರೆ ಬಿಲ್ಡರ್ಗಳ ಎದುರು ಯಾರು ಕೂಡ ಮಾತಾಡೋದಿಲ್ಲ. ಅದನ್ನು ಸಮಸ್ಯೆ ಇದ್ದಾಗ ನಾವು ಈಗ ತುಳುನಾಡು ರಕ್ಷಣಾ ವೇದಿಕೆಗೆ ಹೋದಾಗ ಆ ರಕ್ಷಣಾ ವೇದಿಕೆ ಸ್ಥಾಪಕ ಅಧ್ಯಕ್ಷರು ಯೋಗೀಶ್ ಶೆಟ್ಟಿ ಅವರು ಸ್ಪಂದಿಸಿ ಭರವಸೆ ಕೊಟ್ಟರು. ನಾವು ನೋಡುವ ಈ ಸಂಬಳದ ಸಮಸ್ಯೆಯನ್ನು ಪರಿಹರಿಸುವ, ಅದಕ್ಕೆ ಫುಲ್ ಸಪೋರ್ಟ್ ನಾವು ಕೊಡ್ತೇವೆ ಅಂತೇಳಿ. ನಿಜವಾಗಿ ಮೊನ್ನೆ ಇಂದಿಗೆ 5 ದಿವಸ ಆಯಿತು. ಎಲ್ಲ ಟೈಮಲ್ಲಿ ನಮ್ಮ 24 ಗಂಟೆ ಅವರು ಒಟ್ಟಿಗಿದ್ದಾರೆ, ನಮ್ಮದು ಸಹಕಾರ ಕೊಡ್ತಾ ಇದ್ದಾರೆ. ಓಕೆ ಸರ್, ನೀವು ಹೇಳಿಮ್ಮ. ಅದೇ ಇದು ಇವತ್ತು ಅಂದರೆ ಮಂಗಳೂರು ನಗರ ಇವತ್ತು ಅಭಿವೃದ್ಧಿ ಆಗಬೇಕಾದ್ರೆ ಹಲವಾರು ಬಿಲ್ಡರ್ಸ್ಗಳ ಕೊಡುಗೆ ಕೂಡ ಉಂಟು. ಅದೇ ರೀತಿಯಲ್ಲಿ ಅದೇ ಹಿಂದೆ ಇರುವಂಥ ದೊಡ್ಡ ಶಕ್ತಿ ಅಂದರೆ ಕಾರ್ಮಿಕ ವರ್ಗ. ಇವತ್ತು ಮಂಗಳೂರಲ್ಲಿ ಕಾರ್ಮಿಕ ವರ್ಗ ಅಂದರೆ ಅಲ್ಲಿ ಬರುವವರು ಹೆಚ್ಚಿನವರು ಕೂಡ ಜಾರ್ಖಂಡ್ ಆಗಿರ್ಬೋದು, ಒರಿಸ್ಸಾ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಅಲ್ಲಿ ಹಲವಾರು ಜನರು ಇಲ್ಲಿ ಬರ್ತಾರೆ. ಯಾಕೆಂದ್ರೆ ಮಂಗಳೂರು ಒಳ್ಳೆಯ ಜನರು, ಮಂಗಳೂರಲ್ಲಿ ಒಂದು ಒಳ್ಳೆ ಕಟ್ಟಡ ಉಂಟು, ನಿರ್ಮಾಣ ಸಂಸ್ಥೆಗಳಿದೆ. ನಾವು ಇಲ್ಲಿ ಬಂದರೆ ನಮ್ಮ ಜೀವನಕ್ಕೆ ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನನ್ನ ಹುಷಾರಿಲ್ಲದ ತಾಯಿ ಆಗಿರ್ಬೋದು, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಒಂದು ಒಳ್ಳೇದಾಗ್ತದೆ ಅಂತ ಭರವಸೆ ಇಟ್ಟು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ತನ್ನ ಕುಟುಂಬವನ್ನು ಬಿಟ್ಟುಕೊಂಡು ಇಲ್ಲಿಯ ಬಿಲ್ಡರ್ಗಳನ್ನ ನಂಬಿಕೊಂಡು ಬರ್ತಾರೆ. ಬಿಲ್ಡರ್ ಆಗಿರ್ಬೋದು, ಗುತ್ತಿಗೆದಾರರು. ಆದ್ರೆ ಇವತ್ತು ಪರಿಸ್ಥಿತಿ ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ, ಅವ್ರು ಯಾರು ನಂಬಿಕೊಂಡು ಬಂದಿದ್ದಾರೆ ಅಂತ ಒಂದು ನಂಬಿಸಿರುವಂತ ವ್ಯಕ್ತಿಗಳು ಇವತ್ತು ಮೋಸ ಮಾಡ್ತಾ ಇದ್ದಾರೆ. ಕೆಲಸ ಆಗೋ ತನಕ ಅವ್ರ ಹತ್ರ ಭಾರಿ ಒಳ್ಳೆ ಪಾಲಿಶ್ ಮಾಡ್ತಾರೆ. ಅದು ಅವರು ಬರುವ ಸಂದರ್ಭದಲ್ಲಿ ಅವರಿಗೆ ಕೂತ್ಕೊಳ್ಳಿ ಕರೆಕ್ಟಾಗಿ, ಈಗ ಕಾನೂನು ಪ್ರಕಾರ ಕಾರ್ಮಿಕ ಕಾಯ್ದೆ ಪ್ರಕಾರ ಅವರಿಗೆ ಮಿನಿಮಮ್ ವೇಜಸ್ ಅಂತ ಫಿಕ್ಸ್ ಮಾಡಿದ್ದಾರೆ. ಪ್ರತಿ ವರ್ಷ ಕೂಡ ಅವರಿಗೆ ಮಿನಿಮಮ್ ವೇಜಸ್ ಅವರಿಗೆ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಕಾರ್ಮಿಕ ಇಲಾಖೆಯವರು. ಯಾಕಂದ್ರೆ ಇಂತಿಷ್ಟೇ ಜಾಸ್ತಿ ಮಾಡ್ಬೇಕು ಅಂತ. ಆದ್ರೆ ಇವರು ಪಾಪ ಇವರಿಗೆ ಜಾಸ್ತಿ ಕಾನೂನು ಬಗ್ಗೆ ಅರಿವು ಇರುವುದಿಲ್ಲ. ಯಾಕಂದ್ರೆ ಹಲವಾರು ಜನರು SC ST ಆಗಿರ್ಬೋದು, ಪಾಪ OBC ಆಗಿರ್ಬೋದು, ಬೇರೆ ಬೇರೆ ಕೆಟಗರಿಯ ತುಂಬಾ ಕೆಳವರ್ಗದ ಪಾಪ ಬಡವರು ಬಂದಿರ್ತಾರೆ. ಕೆಲವರಿಗೆ ಎಜುಕೇಶನ್ ಕೂಡ ಇರುವುದಿಲ್ಲ. ಯಾವ ರೀತಿಯಲ್ಲಿ ಕಾನೂನು ಇತ್ತು ಹಲವರಿಗೆ ಇವನ್ ಯಾರಾದ್ರೂ ಹೇಳಿದ್ರೆ ಕೂಡ ಸಹ ಅವರಿಗೆ ಹೋಗುವಂತ ಧೈರ್ಯ ಇರುವುದಿಲ್ಲ. ಯಾಕಂದ್ರೆ ಒಬ್ಬ ಬಿಲ್ಡರ್ ಆಗಿರ್ಬೋದು, ಒಬ್ಬ ಭೂಮಾಲಕಿ ಆಗಿರ್ಬೋದು, ಅವ್ರು ದೊಡ್ಡ ಪ್ರಬಲವಾಗಿ ವ್ಯಕ್ತಿ ಆಗಿರ್ತಾರೆ. ಅದರಲ್ಲಿ ರೀತಿ ಅಲ್ಲಿ ಇರುವಂತ ಆಫೀಷಿಯಲ್ ಸ್ಟಾಫ್ ಕೂಡ, ಕೆಲಸ ಮಾಡೋರು ಕೂಡ ಅವ್ರು ಸ್ಟ್ರಾಂಗ್ ಆಗಿರ್ತಾರೆ. ಅವರಿಗೆ ಆ ಸ್ಟಾಫ್ನವ್ರಿಗೆ ತೊಂದರೆ ಬಂದಾಗ ಅವರು ಸ್ಟ್ರೈಕ್ ಮಾಡ್ತಾರೆ. ಯಾಕಂದ್ರೆ ಅವ್ರು ಲೋಕಲ್ ಆಗಿರ್ತಾರೆ ಹೆಚ್ಚಿನವರು. ಆದ್ರೆ ಇಲ್ಲಿ ಕಾರ್ಮಿಕರು ಬೇರೆ ಪ್ಲೇಸ್ ನೋಡ್ತಾರೆ. ಅವರು ಬರುವಾಗ ನಿಜವಾಗಿ ಅವರಿಗೆ ಒಂದು ಕರೆಕ್ಟ್ ಆಗಿ ಒಂದು ವ್ಯವಸ್ಥೆ ಮಾಡ್ಬೇಕಂದ್ರೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಅವರಿಗೆ ಒಂದು ಶೆಡ್ ವ್ಯವಸ್ಥೆ ಆಗಿ, ಮನೆಯ ವ್ಯವಸ್ಥೆ ಆಗಿರ್ಬೇಕು. ಇಲ್ಲಿ ನೋಡಿದ್ರೆ ಪರಿಸ್ಥಿತಿ ಅಂದ್ರೆ ಹೆಚ್ಚಿನ ಕಟ್ಟಡ ನೋಡಿದ್ರೆ 100ರಲ್ಲಿ 60% ಕಟ್ಟಡದಲ್ಲಿ ಅವರಿಗೆ ನಿಲ್ಲಿಕ್ಕೆ ಕರೆಕ್ಟ್ ವ್ಯವಸ್ಥೆ ಇಲ್ಲ. ಯಾಕಂದ್ರೆ ಅದೇ ಕಟ್ಟಡ ಸೈಡ್ ಅಲ್ಲಿ ಅವರಿಗೆ ಒಂದು ಟೆಂಟ್ ತರ ಹಾಕಿರ್ತಾರೆ, ಅಲ್ಲಿ ಅವ್ರು ಮಲಗಿರ್ತಾರೆ. ಅಲ್ಲಿ ಕೊಳಚೆ ನೀರುಗಳು ಹೋಗ್ತದೆ, ಅಲ್ಲಿಂದ ಅಲ್ಲಿ ಅವರಿಗೆ ಮಲೇರಿಯಾ ಬರ್ತದೆ, ಕಾಯಿಲೆಗೆ ಬರ್ತದೆ. ಅವರಿಗೆ ಕರೆಕ್ಟ್ ಆಗಿ ವ್ಯವಸ್ಥೆ ಇರುವುದಿಲ್ಲ. ಅಲ್ಲದೆ ಅವರಿಗೆ ಒಂದು ವೇಳೆ ಬಂದ ಸಂದರ್ಭದಲ್ಲಿ ಈಗ ಒಂದು ಸಿಸ್ಟಮ್ ಇರ್ತದೆ. ಯಾಕಂದ್ರೆ ಅವ್ರು ಬಂದ ಸಂದರ್ಭದಲ್ಲಿ ಲೋಕಲ್ ಕಾರ್ಮಿಕ ಇಲಾಖೆಯಲ್ಲಿ ಅವರನ್ನು ರಿಜಿಸ್ಟರ್ ಮಾಡಬೇಕು, ಕಾರ್ಮಿಕ ಗುರುತು ಚೀಟಿಯನ್ನು ಕೊಡಬೇಕು. ಇವರು ಗುರುತು ಚೀಟಿಯನ್ನು ಕೊಡುದಿಲ್ಲ. ಆ ಸಂದರ್ಭದಲ್ಲಿ ನಾವು ಹೋರಾಟ ಮಾಡಿದಾಗ ಅವ್ರು ಹೇಳ್ತಾರೆ, ಅಲ್ಲಿ ಮಾಲೀಕರು ನಮ್ಗೆ ಹೇಳ್ತಾರೆ, ನೋಡಿ ಕೆಲವು ಸಂದರ್ಭದಲ್ಲಿ ನಿಮ್ಗೆ ಇವತ್ತು ಒಂದು ದಿನಕ್ಕೆ ನಮ್ಗೆ 100 ಜನ ಬೇಕಾಗ್ತದೆ, ಯಾವುದು ಕಾಂಕ್ರೀಟ್ ಕೆಲಸದ ಟೈಮ್. ಅದೇ ಮರುದಿನ ನಮ್ಗೆ 40-35 ಸಾಕಾಗ್ತದೆ. ಅದರಿಂದ ನಾವು 100 ಜನರಿಗೆ ನಾವು ಮಾಡ್ಲಿಕ್ಕೆ ಆಗುತ್ತೆ. ಯಾಕಂದ್ರೆ ಅವರು ರನ್ನಿಂಗ್ ಲೇಬರ್ಸ್. ಯಾಕಂದ್ರೆ ಇಲ್ಲಿಂದ ಮರುದಿನ ಬೇರೆ ಕಡೆಗೆ ಹೋಗ್ತಾರೆ, ಅವ್ರು ಡೈಲಿ ವೇಜಸ್.
ಅದಕ್ಕೋಸ್ಕರ ನಮಗೆ ಮಾಡ್ಲಿಕ್ಕೆ ಹೋಗುದಿಲ್ಲ ಅಂತ. ಆಗ ಎಂತ ಮಾಡ್ತೇವೆ, ಕೆಲವರು ಪರವಾಗಿಲ್ಲ ಅಂತ. ಆದ್ರೆ ಕಾನೂನು ಅಂತ ಹೇಳ್ತಾರೆ, ಒಂದು ದಿನ ಒಂದು ವೇಳೆ ಕೆಲಸ ಮಾಡ್ಬೇಕಾದ್ರೆ ಅವನಿಗೆ ಗುರುತಿ ಚೀಟಿ ಆಗ್ಬೇಕು. ಯಾಕಂದ್ರೆ ನಾಳೆ ಆ ವ್ಯಕ್ತಿ ಅಪಘಾತ ಆದ್ರೆ, ಅವನಿಗೆ ಸಮಸ್ಯೆ ಆದ್ರೆ ಸಂದರ್ಭದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಕೊಡುವಂತ ಕೆಲವು ಹಣಗಳಿರುತ್ತೆ, ಫೆಸಿಲಿಟಿ. ಅವರ ಮಕ್ಕಳಿಗೆ ಇವತ್ತು ವಿದ್ಯಾಭ್ಯಾಸದ ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, ಅವರ ಮಕ್ಕಳಿಗೆ ಇವತ್ತು ಕಟ್ಟಡ ಕಾರ್ಮಿಕರ ನೋಂದಣಿ ಮಾಡಿದ್ರೆ ಅವರಿಗೆ ಮಕ್ಕಳಿಗೆ ಮದುವೆಗೆ ಹಣ ಆಗಿರ್ಬೋದು, ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹಣ ಆಗಿರ್ಬೋದು, ಬೇರೆ ಬೇರೆ ಸವಲತ್ತುಗಳು ಸಿಗ್ತದೆ. ಒಂದ್ ವೇಳೆ ಅವಮಿನಿ ಕಟ್ಟಡ ಕಾರ್ಮಿಕ ಒಂದ್ ವೇಳೆ ಸತ್ತೋದ್ರೆ, ಅವನಿಗೆ ತೀರೋದ್ರೆ, ಅವನಿಗೆ ಕೂಡ ಕಾರ್ಮಿಕ ಕಾಯ್ದೆಯ ಮೂಲಕ ಅವನಿಗೆ ಇಂತಿಷ್ಟು ಇಷ್ಟು ಲಕ್ಷ ಅಂತ ಹೇಳ್ಕೊಂಡು ಅವರಿಗೆ ಹಣ ಕೂಡ ಕೊಡ್ತಾರೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಸವಲತ್ತುಗಳು ಕೂಡ ಸಿಗ್ತದೆ. ಹಾಗೆ ಅನಿಲ್ ಪೂಜಾರಿ ಅವರು, ಈಗಾಗಲೇ ಸಾಕಷ್ಟು ವಿಚಾರಗಳಿದೆ, ಅದ್ರ ನಡುವೆ ಒಂದು ವಸತಿ ಕೂಡ ಅವರಿಗೆ ವ್ಯವಸ್ಥೆ ಕಲ್ಪಿಸಿಕೊಡ್ತಾ ಇಲ್ಲ ಅಂತ. ಹಾಗಾದ್ರೆ ಅವರ ಇವತ್ತು ಸ್ಥಿತಿ ಯಾವ ರೀತಿ ಇದೆ? ವಸ್ತು ಸ್ಥಿತಿ ನಿಜವಾಗಿ ಅದು ಪರಿಗಣಿಸ ಅಷ್ಟೊಂದು ಗಂಭೀರವಾಗಿದೆ. ಯಾಕಂದ್ರೆ ಅವರಿಗೆ ಒಂದು ಹುಡುಗನಿಗೆ ಒಂದು ಮಲೇರಿಯಾ ಬಂದ್ಬಿಟ್ರೆ ಅದು ಎಲ್ಲರಿಗೆ ಹರಡುತ್ತದೆ. ಒಂದು ಶೆಡ್ ಒಂದು ಚಿಕ್ಕ ಶೆಡ್ ಆಗಿರ್ತದೆ, ಮಲಗುವ ಪರಿಸ್ಥಿತಿ ಇರುವುದಿಲ್ಲ. ಒಂದು ಶೆಡ್ ಅಲ್ಲಿ ಅದು ಗೂಡಲ್ಲಿ ದನಗಳನ್ನು ಹಾಕಿದಾಗೆ ಹಾಕಿಬಿಡ್ತಾರೆ. ಅವ್ರ ಪರಿಸ್ಥಿತಿ ಅಂದ್ರೆ ಅವರು ಜೀವನ ಮಾಡಿದ್ದೇ ಅದೇ ರೀತಿಯಲ್ಲಿ ಬುಡಕಟ್ಟು ಜನಾಂಗದಿಂದ ಬಂದಿರ್ತಾರೆ, ಅವರು SC/ST ಆಗಿರ್ತಾರೆ, ಅವ್ರಿಗೆ ಏನು ಗೊತ್ತಿಲ್ಲ. ಇಲ್ಲಿಯ ಪರಿಸ್ಥಿತಿ ಅಂದ್ರೆ ಕೆಲವು ಸರಿ ಊಟಕ್ಕೂ ಕೂಡ ಇಲ್ಲ. ಈಗ ಉದಾಹರಣೆಗೆ ಇಲ್ಲಿಯೇ ಅಷ್ಟೇ, ಒಂದು 50,000ದವರೆಗೆ ಶಾಪಿನಿಂದ ಅವರು ಇದು ರೇಷನ್ ಕೊಟ್ಟಿದ್ದಾರೆ, ಅವರಿಗೆ ಹಣ ಕೊಟ್ಟಿಲ್ಲ. ಇವರಲ್ಲಿ ಹಣ ಇಲ್ಲ, ಮಾಲೀಕರು ಬಾಂಬೆಲಿ ಹೋಗಿ ಕೂತಿದ್ದಾರೆ. ಆವಾಗ ತುಂಬ ಸಫರ್ ಆಗ್ತಾರೆ. ಒಂದು ಆರೋಗ್ಯಕ್ಕೆ ಒಂದು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕಿಲ್ಲ, ಹಣ ಇಲ್ಲ ಯಾವುದಕ್ಕೆ. ಬಿದ್ರೆ ಒಂದು ಬಿಲ್ಡಿಂಗ್ ಅಲ್ಲಿ ಬಿದ್ರೆ ಅವನಿಗೆ ಚಿಕಿತ್ಸೆ ಕೂಡ ಮಾಡೋದಿಲ್ಲ. ಇದೇ ನಾವು ಇವತ್ತು ಹೋರಾಟ ಮಾಡ್ತಿರುವಂತ ಸಂಸ್ಥೆ ಆಗಿರ್ಬೋದು, ಅಲೆಕ್ಸಾಂಡರಿ ಅಂತ ಮೆನೋರಾ ರಿಯಾಲಿಟೀಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಬಾಂಬೆ ಬೇಸ್ಡ್ ಕಂಪನಿ. ಅದರ ಒಂದು ಅಧೀನದಲ್ಲಿರುವಂತಹ ಅಲೆಕ್ಸಾಂಡರಿ ಕಂಪನಿ, ಅವರು ಪ್ರಾಜೆಕ್ಟ್ ಅಲ್ಲಿ ಇವತ್ತು ಮಂಗಳೂರಿಗೆ ನಾವು ಅಂತ ಪ್ರಾಜೆಕ್ಟ್ ಬರುವಾಗ ನಾವು ಸಂತೋಷ ಪಟ್ಟೆವು. ಯಾಕಂದ್ರೆ ದೊಡ್ಡ ಪ್ರಾಜೆಕ್ಟ್ ಬರ್ತಾ ಇದೆ, ಅದರಿಂದಾಗಿ ಹಲವಾರು ಜನರಿಗೆ ಕಾರ್ಮಿಕರಿಗೆ ಕೆಲಸ ಸಿಗತ್ತೆ, ಅದರಿಂದಾಗಿ ನಮ್ಮ ಊರಿಗೆ ಕೂಡ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ನಾವು ಭಾವಿಸಿದ್ದೆವು. ನಾವು ಅವರಿಗೆ ಬೆಂಬಲ ಕೂಡ ಕೊಟ್ಟಿದ್ದೇವೆ ಹಲವಾರು ಸಂದರ್ಭದಲ್ಲಿ. ಆದ್ರೆ ಅಲ್ಲಿ ಬಿದ್ದು ಸತ್ತೋದ ಸಂದರ್ಭದಲ್ಲಿ ಕೂಡ ನಾವೇ ಹೋರಾಟ ಮಾಡಿಕೊಂಡು ಅವರಿಗೆ ಆ ನ್ಯಾಯ ತೆಗೆದುಕೊಡುವಂತ ನಾವು ಕೆಲಸವನ್ನು ನಾವು ತುಳುನಾಡು ಕ್ಷೇತ್ರಕ್ಕೆ ಮಾಡಿದ್ದೇವೆ. ಈ ಹಿಂದೆ ಅವನನ್ನ ಅಸ್ಸಾಮಿಗೆ ಅವರ ಡೆಡ್ ಬಾಡಿಯನ್ನು ಫ್ಲೈಟ್ ಮುಖಾಂತರ ಅವರಿಗೆ ಮನೆಗೆ ತಲುಪಿಸುವಂತ ವ್ಯವಸ್ಥೆ ನಾವು ಮಾಡಿದ್ದೇವೆ. ಆನಂತರ ಅದರ ಬಳಿಕ ಇವನು ಒಂದು ವ್ಯಕ್ತಿ ಬಿದ್ದ ಸಂದರ್ಭದಲ್ಲಿ ಪೊಲೀಸ್ ಕೇಸ್ ಆದ ಸಂದರ್ಭದಲ್ಲಿ ಅವ್ರು ಎಚ್ಚೆತ್ತಿದ್ರೆ ಸ್ಪಂದಿಸ್ತಾರೆ. ಆ ಬಳಿಕ ಆ ವ್ಯಕ್ತಿಗೆ ರಿಹ್ಯಾಬಿಲಿಟೇಷನ್, ಅವನಿಗೆ ಯಾವ ರೀತಿಯಲ್ಲಿ ಪುನರ್ವಸತಿ ಕೊಡುವಂಥದ್ದು, ಅವನಿಗೆ ಯಾವ ರೀತಿಯಲ್ಲಿ ಅವನಿಗೆ ಸಹಾಯ ಮಾಡೋದು, ಒಂದ್ ವೇಳೆ ಬೆಡ್ಡೆಡ್ ಆಗಿದ್ರೆ ಅವನಿಗೆ ಯಾವ ರೀತಿಯಲ್ಲಿ ಅವನಿಗೆ ಇದು ಕೊಡುವಂತ ಅಂಥದ್ದು ಯಾವುದೂ ಕೂಡ ಮಾಡುದಿಲ್ಲ. ಯಾಕಂದ್ರೆ ಇದಕ್ಕೆಲ್ಲ ಕಾರಣ ಯಾಕಂದ್ರೆ ಆ ವ್ಯಕ್ತಿಯವರನ್ನು ಇವರು ಗುರುತು ಚೀಟಿಯನ್ನು ಮಾಡುದಿಲ್ಲ, ಕಾರ್ಮಿಕ ಗುರುತು ಚೀಟಿ. ಅಂತದ್ದು ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ಮತ್ತೊಂದು ಇದರಲ್ಲಿ ಸಮಸ್ಯೆ ಅಂದ್ರೆ ಇವರು ಕಾರ್ಮಿಕ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಇದರಲ್ಲಿ ಸಮಸ್ಯೆ ಆಗಿದ್ರೆ ಅವರಿಗೆ ಒಂದು ಅವರ ಮೇಲೆ ಖಡಕ್ ಆಗಿ ಅವರ ಮೇಲೆ ಒಂದು ಸ್ಟ್ರಿಕ್ಟ್ ಆಗಿ ಒಂದು ಕಾನೂನು ತೆಗೊಳ್ಳುವಂತ ಕೂಡ ಸಮಸ್ಯೆ ಆಗ್ತದೆ. ಯಾಕಂದ್ರೆ ಬಿಲ್ಡರ್ಸ್ ಯಾವಾಗಲೂ ಪ್ರಭಾವಿ ಆಗಿರ್ತಾರೆ. ಅವರು ಆ ಪ್ರಭಾವದಿಂದಾಗಿ ಅವರು ಎಂತ ಮಾಡ್ತಾರೆ, ಇಂಥ ಕಾರ್ಮಿಕರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಮ್ಮಂತ ಒಂದು ವೇಳೆ ತುಳುನಾಡು ರಕ್ಷಣಾ ವೇದಿಕೆ ಅಂತ ಸಂಘಟನೆಗಳು, ಹಲವಾರು ಸಂಘಟನೆಗಳು ಇವತ್ತು ಕೆಲಸ ಮಾಡ್ತಿದೆ, ಬಡವರ ಪರವಾಗಿ ಆಗಿರ್ಬೋದು, ಕಾರ್ಮಿಕರ ಪರವಾಗಿ. ನಮಗೆ ಹಲವಾರು ಸಂಘಟನೆಯವರೆಗೂ ಇದರ ಬಗ್ಗೆ ಕಷ್ಟಪಡ್ತಾರೆ. ಆದ್ರೆ ಇವರೆಂತ ಮಾಡ್ತಾರೆ, ಅಂತ ಸಂಘಟನೆ ಹೋರಾಟ ಮಾಡಿದ್ರೆ ಕೂಡ ಅದನ್ನು ಅಂದ್ರೆ ಆ ಹೋರಾಟವನ್ನು ಮುಚ್ಚಿಸುವಂತ ಪ್ರಯತ್ನ ಕೂಡ ಮಾಡ್ತಾರೆ. ಯಾಕಂದ್ರೆ ಅಂತ ಕಾರ್ಮಿಕರಿಗೆ ಎದುರಿಸುವ ಮೂಲಕ ಆಗಿರ್ಬೋದು, ಬೇರೆ ಬೇರೆ ಮೂಲಕ ಆಗಿರ್ಬೋದು, ಆ ಕಾರ್ಮಿಕರನ್ನು ಅಲ್ಲಿಂದಲೇ ಅಡಗಿಸುವಂತ ಕೆಲಸವನ್ನು ಮಾಡ್ತಾರೆ. ಓಕೆ, ಅನಿಲ್ ಪೂಜಾರಿ ಅವರು, ಈಗಾಗಲೇ ಅವ್ರಿಗೆ ಬೇಕಾದಂತ ವಸತಿ ಸೌಲಭ್ಯ ಇಲ್ಲ, ಜೊತೆಗೆ ಊಟದ ವ್ಯವಸ್ಥೆ ಕೂಡ ಸರಿಯಾದ ರೀತಿಯಲ್ಲಿ ಕೊಡ್ಲಿಲ್ಲ. ಇನ್ನು ಈಗಾಗಲೇ ಸಾಲ ಮಾಡಿ ತಂದು ಅವರು ಊಟ ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಜಾಸ್ತಿ ಆದಾಗ ಶಾಪ್ನವರು ಕೂಡ ಕೊಡುವುದಿಲ್ಲ. ಅದಕ್ಕೆ ಈಗ ತುಳುನಾಡು ರಕ್ಷಣಾ ವೇದಿಕೆಯವರಿಂದ ಒಂದು 10 ಜನರಿಂದ ಹಣ ತೆಗೆದು ಊಟದ ವ್ಯವಸ್ಥೆ ಮಾಡುವುದು ಕೂಡ ಆಲೋಚನೆ ಮಾಡಿದ್ದಾರೆ. ಹಾಗೆ ಕೂಡ ಸಹಾಯ ಮಾಡುವಂತೆಲ್ಲ ಇದ್ದಾರೆ. ಈಗಾಗಲೇ ಮತ್ತೆ ಅವ್ರಿಗೇನಾದ್ರೂ ಈಗ ಹುಷಾರಿಲ್ಲದಂತಹ ಸಂದರ್ಭದಲ್ಲಿ ಅಥವಾ ಆರೋಗ್ಯದಲ್ಲಿ ಏನಾದ್ರೂ ವ್ಯತ್ಯಾಸ ಇದ್ರೆ ಯಾವ ರೀತಿಯಲ್ಲಿ ಟ್ರೀಟ್ ಮಾಡ್ತಾರೆ ಅಂತ? ನಿಜವಾಗಿ ಅವರಿಗೆ ಈಗ ನೋಡಿ, ಲೇಬರ್ ಆಕ್ಟ್ ಪ್ರಕಾರ ESI ಕೊಡಬೇಕು. ಒಂದು ತಿಂಗಳು ಕೆಲಸ ಮಾಡಿದ್ರು ಕೂಡ ESI ಫೆಸಿಲಿಟಿ ಕೊಡಬೇಕು. ಅವರು ಶಾರ್ಟ್ ಪೀರಿಯಡ್ ಎಂಪ್ಲಾಯ್ಸ್ ಅಂತೇಳಿ ಆ ಫೆಸಿಲಿಟಿ ಕೊಡುವುದಿಲ್ಲ. ಅದನ್ನು ಮಾಡಲೇಬೇಕು. ಈಗ ಗುರುತು ಚೀಟಿ ಕೊಡುವುದಿಲ್ಲ, ESI ಕೊಡುವುದಿಲ್ಲ, PF ಕೊಡುವುದಿಲ್ಲ ಅಂತ ಹೇಳಿದ್ರೆ ಮತ್ತೆ ಕೆಲಸ ಹೇಗೆ ಮಾಡಿಸ್ತಾರೆ? ಆ ಫೆಸಿಲಿಟಿ ಯಾಕೆ ಅಂದರೆ ಡಿಪಾರ್ಟ್ಮೆಂಟ್ನವರು ಕೂಡ ಅಷ್ಟು ಸ್ಟ್ರಿಕ್ಟ್ ಆಗಿ ಆಕ್ಷನ್ ತೆಗೆದು ಅವರಿಗೆ ಆ ಸವಲತ್ತು ಕೊಡುವಂತೆ ಮಾಡಬೇಕು. ಓಕೆ, ಇವತ್ತು ಈ ಕಾರ್ಮಿಕರು ಬೇರೆ ಬೇರೆ ಕಡೆಯಿಂದ ಹೋಗ್ತಾ ಇರುವಂತದ್ದು ವಲಸೆ ರೀತಿಯಲ್ಲಿ ಬರ್ತಾ ಇದ್ದಾರೆ, ಹೇಗೆ? ಹೌದು, ವಲಸೆ. ಮತ್ತೊಂದು ಯಾಕಂದ್ರೆ ಇವತ್ತು ವಸತಿ ಎಂದು ಕಾಯ್ದೆ ಉಂಟು, ಅಂತರ್ ಜಿಲ್ಲಾ ವಲಸೆ ಕಾರ್ಮಿಕರಿಗೋಸ್ಕರ ಆಕ್ಟ್ ಉಂಟು, ಮೈಗ್ರೆನ್ಸ್ ಅಂತ ಹೇಳ್ಕೊಂಡು ಅವರಿಗೆ ಲೇಬರ್ಗೆ ಅದೊಂದು ಕಾಯ್ದೆ ಕೂಡ ಉಂಟು. ಅಂತರ್ ಜಿಲ್ಲಾ ಅಂದ್ರೆ ಬೇರೆ ಕಡೆ
ಅಂತಾರಾಜ್ಯ ಅಂತರ್ ಜಿಲ್ಲೆಯಿಂದ ಬೇರೆಯವರು ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವರಿಗಾಗಿ ಕಾಯ್ದೆ ಉಂಟು, ಅದರಲ್ಲಿ ಕೂಡ ಇವರು ರಿಜಿಸ್ಟರ್ ಮಾಡ್ಬೇಕು. ಅದನ್ನು ಕೂಡ ಮಾಡ್ತಾ ಇಲ್ಲ. ಒಂದ್ ವೇಳೆ ಬೇರೆ ಕಡೆಯಿಂದ ಒಂದ್ ವೇಳೆ ಕಾರ್ಮಿಕ ತರಿಸಬೇಕಾದ್ರೆ ಇಂಥದ್ದೇ ಅಂತ ಕಾನೂನುಗಳಿದೆ. ಯಾಕಂದ್ರೆ ನಾಳೆ ಅವನಿಗೆ ಇಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಯಾರು ಏನು ಅಂತ ಕರೆಕ್ಟ್ ಇಲ್ಲಿ ಮಾಹಿತಿ ಇರುದಿಲ್ಲ. ಅದಕ್ಕೆ ಕೂಡ ಸಂಬಂಧಪಟ್ಟ ಇಲಾಖೆಯಲ್ಲಿ ಮಾಹಿತಿಯನ್ನು ರಿಜಿಸ್ಟರ್ ಮಾಡ್ಬೇಕು, ಅದು ಕೂಡ ಮಾಡಿರುವುದಿಲ್ಲ. ಮತ್ತೊಂದು ಸಮಸ್ಯೆ ಆಗ್ತದೆ ಅಂದ್ರೆ ಇವತ್ತು ಈ ಅಲೆಕ್ಸಾಂಡರ್ ಕಂಪನಿ ಬಗ್ಗೆ ಕೂಡ ಈ ಹಿಂದೆ ಕೂಡ ಹಲವಾರು ಸಂದರ್ಭದಲ್ಲಿ ಸಮಸ್ಯೆ ಬಂದಾಗ ನಾವು ಈ ಬಗ್ಗೆ ಹೋರಾಟವನ್ನು ಮಾಡಿದ್ದೇವೆ. ಮಾಡಿ ಈ ಬಗ್ಗೆ ಕಾರ್ಮಿಕ ಇಲಾಖೆಯಲ್ಲಿ ಕೇಸ್ ಕೂಡ ಆಗಿದೆ, 2 ಕೇಸ್ ಕೂಡ ದಾಖಲಾಗಿದೆ. ನನ್ನ ಹತ್ರ ಇದರಲ್ಲಿ ಕ್ಲಿಯರ್ ಕಾಪಿ ಕೂಡ ಉಂಟು. ಯಾಕಂದ್ರೆ ಇದರಲ್ಲಿ ನೋಡಿ, ಕರ್ನಾಟಕ ಸರ್ಕಾರದ ಪರವಾಗಿ ಹಿರಿಯ ಕಾರ್ಮಿಕ ನಿರೀಕ್ಷಕ 3ನೇ ವೃತ್ತ ಮಂಗಳೂರು ಅಲೆಕ್ಸಾಂಡರ್ ಹೊಸ ಸಂಕೀರ್ಣ ಮೆನೋರ್ ಪ್ರೈವೇಟ್ ಲಿಮಿಟೆಡ್ಸ್ ಅವರ ಮೇಲೆ ಡೇವಿಡ್ ಸಾಸೂನ್ ಅಷ್ಟಮಕರ್ ಅವರ ಮೇಲೆ ಇದು ವೇತನ ಪಾವತಿ ಕಾಯ್ದೆ 1937 ಕಲಂ 21/3 ಮತ್ತು 3A ಹಾಗೂ ಕ್ರಿಮಿನಲ್ ಪ್ರಕ್ರಿಯೆ ಸಂಹಿತೆ ಕಲಂ 200 ಪ್ರಕಾರ ಮೇಲೆಗೆ ದೂರು, ಆ ಮೂಲಕ ಅವರ ಮೇಲೆ ಆರೋಪ ಪಟ್ಟಿ ಕೂಡ ಹಾಕಿದ್ದಾರೆ 2 ಜನರ ಮೇಲೆ. ಅದು ಇತ್ತೀಚೆಗೆ ಮಾಡಿದ್ದಾರೆ. ಯಾರು ಅವರ ಮೇಲೆ ದೂರು ಬೆನ್ನು ದೂರು ಬಾಡಿದ ಮೇಲೆ ಮೊನ್ನೆ 27 ತಾರೀಕು ಕಳೆದ ತಿಂಗಳು 27 ಫೆಬ್ರವರಿ ದಿನ ಅವರ ಮೇಲೆ 2 ಕೇಸ್ ದಾಖಲಾಗಿದೆ. ಇಂಥ ಸ್ವಲ್ಪ ಕಾಯ್ದೆ ಇದಕ್ಕಿಂತ ಮೊದಲೇ ಮಾಡಿದ್ರೆ ಇವರು ಆಗ್ತಿತ್ತು. ಅವರು ಹೋದ ಮೇಲೆ ಮಾಡುವ ಬದಲು ಆದ್ರೆ 2 ಜನ ಈಗ ಸಾಧಾರಣ ಸುಮಾರು ಹಲವಾರು ಗುತ್ತಿಗೆದಾರರಾಗಿರ್ಬೋದು, ಸಪ್ಲೈಯರ್ಸ್ ಆಗಿರ್ಬೋದು, ಟೋಟಲ್ ನನ್ನ ಪ್ರಕಾರ ಕಮ್ಮಿಯಲ್ಲಿ ಒಂದು 5 ಕೋಟಿಗಿಂತ ಜಾಸ್ತಿ ಹೆಚ್ಚಿನ ಹಣ ಬಾಕಿ ಇರ್ಬೋದು ಅಂತ ನಂಗೆ ಸಂಶಯ ಇದೆ. ಸಪ್ಲೈಯರ್ಸ್ ಯಾವ ರೀತಿಯಲ್ಲಿ ಸಪ್ಲೈಯರ್ ನೋಡಿ, ಇದು ಈಗ ಅದಕ್ಕೆ ಅವರಿಗೆ ಸೇಫ್ ಅಂಡ್ ಫೈರ್ ಸಿಸ್ಟಮ್ ಅಂತ ಒಂದು ಕಂಪನಿ ಉಂಟು. ಅವರಿಗೆ ಸುಮಾರು ಸಾಧಾರಣ ನನ್ನ ಪ್ರಕಾರ ಸುಮಾರು ಹಲವಾರು ಲಕ್ಷ ರೂಪಾಯಿ ಅವರಿಗೆ ಬಾಕಿ ಇಟ್ಟಿದ್ದಾರೆ. ಅದೇ ರೀತಿಯಲ್ಲಿ ವೈಗೆ ಸಪ್ಲೈ ಮಾಡುವವರಾಗಿರ್ಬೋದು, ಕಟ್ಟಡ ಸಪ್ಲೈ ಕೆಂಪು ಕಲ್ಲಾಗಿರ್ಬೋದು, ಕಪ್ಪು ಕಲ್ಲಾಗಿರ್ಬೋದು, ಅದೇ ರೀತಿ ಸ್ಟೀಲ್ ಆಗಿರ್ಬೋದು, ಬೇರೆ ಬೇರೆ ರೀತಿ ಒಂದು ಬಿಲ್ಡಿಂಗ್ ಮಾಡ್ಬೇಕಾದ್ರೆ ಬೇರೆ ಬೇರೆ ರೀತಿ ಆಗಿರ್ಬೋದು, ಟೈಲ್ಸ್ ಆಗಿ ಬೇರೆ ಬೇರೆ ರೀತಿಯಲ್ಲಿ ಡಿಪೆಂಡೆಡ್ ಆಗಿರ್ತಾರೆ. ಅಂತ ಬೇರೆ ಬೇರೆ ವ್ಯಕ್ತಿಗಳ ಹಣವನ್ನು ಬಾಕಿ ಇದ್ದಾರೆ ಅಂತ ಹೇಳ್ಕೊಂಡು ಅದು ಕೂಡ ದೂರುಗಳು ಕೇಳಿ ಬರ್ತದೆ. ಯಾಕಂದ್ರೆ ಅವರು ಕೂಡ ಕಾರ್ಮಿಕರು ಪ್ರೊಟೆಸ್ಟ್ ಮಾಡಿದ ನಂತರ ಅವರು ಕೂಡ ಅವರಿಗೆ ಅರ್ಥ ಆಗ್ತದೆ. ಅವ್ರು ಹೇಳ್ತಾ ಇದ್ದಾರೆ, ಈಗ ಅವರಿಗೆ ಗೊತ್ತೇ ಇರುದಿಲ್ಲ ಪಾಪ ಇವರೇ. ಯಾಕಂದ್ರೆ ಭರವಸೆಯಲ್ಲಿ ಇವನ್ ಕಸ್ಟಮರ್ ಕೂಡ ಹೇಳ್ತಾರೆ, ಕೆಲವರೀಗ ಪ್ರತಿಭಟನಾ ಸ್ಥಳಕ್ಕೆ ಬಂದು ಹೇಳ್ತಾರೆ, ನಮ್ಗೆ ಬಾರಿ ಬೇಸರ ಆಗ್ತದೆ. ಯಾಕಂದ್ರೆ ಇಂಥ ಕಾರ್ಮಿಕರ ಹಣವನ್ನು ಬಾಕಿ ಇಟ್ಟ ಮನೆಯಲ್ಲಿ ನಾವು ಕೂತ್ಕೊಂಡು ನಮ್ಗೆ ಬರ್ಕತ್ತುಂಟ ಇರ್ತಾರೆ. ಯಾಕಂದ್ರೆ ಯಾವುದೇ ಒಂದು ನಮ್ಮ ತುಳುನಾಡು ಅಂದ್ರೆ ಬಾರಿ ಪವಿತ್ರ. ಯಾಕಂದ್ರೆ ತುಳುನಾಡಲ್ಲಿ ಇಲ್ಲೇ ಒಂದು ಮನೆ ಮಾಡುವ ಸಂದರ್ಭದಲ್ಲಿ ಯಾರು ಆ ಮನೆಯನ್ನು ಕಟ್ಟಿದ ವ್ಯಕ್ತಿ ಉಂಟಲ್ಲ, ಆ ಮನೆ ಒಕ್ಕಲು ಸಂದರ್ಭದಲ್ಲಿ ಅವನಿಗೆ ಒಂದು ಡ್ರೆಸ್ ಆಗಿರ್ಬೋದು, ಅವನಿಗೆ ಚಿನ್ನ ಆಗಿರ್ಬೋದು, ಉಡುಗೊರೆ ಕೊಟ್ಟು ಅವನ ಹತ್ರ ತಕೊಳ್ಳೋದು. ಯಾವುದು ಅವರ ಗೃಹ ಪ್ರವೇಶ ದಿನ ಯಾರು ಕಾಂಟ್ರಾಕ್ಟರ್ ಇದ್ದಾರೆ, ಅವರ ಮೇಸ್ತ್ರಿ ಇದ್ದಾರೆ, ಅವರಿಗೆ ಒಂದು ಚಿನ್ನವ ಅಥವಾ ಅವನಿಗೆ ಶರ್ಟ್ ಆಗಿರ್ಬೋದು ಅಂತ ಉಡುಗೊರೆ ಕೊಟ್ಟು ಅವನಿಂದ ಮಾಯಲ್ಲಿ ಹೇಳ್ತಾರೆ, ನಂಗೆ ಬಂದು ಎಲ್ಲ ನಂಗೆ ಇದರಿಂದ ಈ ಮನೆಯಿಂದ ಎಲ್ಲ ಸಂದಿದೆ, ನಾನು ಸಂತುಷ್ಟನಾಗಿದ್ದೇನೆ. ಯಾಕೆಂದ್ರೆ ಆ ಮನೆಯಲ್ಲಿ ಕೂತ್ಕೊಳ್ಳುವ ಮೇಲೆ ಅವರಿಗೆ ಬರ್ಕತ್ತಿರ್ಬೇಕು, ಅವರಿಗೆ ಆ ಮನೆಯಲ್ಲಿ ಅವರಿಗೆ ಒಳ್ಳೇದಾಗ್ಬೇಕು ಅಂತ ದೃಷ್ಟಿಯಿಂದ. ಈಗ ಕೆಲವರು ಅಲ್ಲಿ ಗ್ರಾಹಕರು ಬಂದಿದ್ದಾರೆ, ಅವ್ರು ಹೇಳ್ತಾರೆ ಈ ಪ್ರೊಟೆಸ್ಟ್ ನೋಡಿಕೊಂಡು ಇಷ್ಟು ಜನರ ನಾವು ಹಣವನ್ನು ಬಾಕಿಟ್ಟು ಇಂಥ ಮನೆ ನಾವು ಕೂತಿದ್ರೆ ನಮ್ಗೆ ಬರ್ಕತ್ತಾಗ್ತದೆ ಅಂತ ಹೇಳ್ಕೊಂಡು ಅವ್ರು ಬೇಸದಲ್ಲಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಹೇಳ್ತಾರೆ, ಫಸ್ಟ್ ನಮ್ಗೆ ಮನೆ ಅಂತ ಕೂತ್ಕೊಳ್ಳೋ ಮೊದಲು ನಮ್ಗೆ ಆದಷ್ಟು ಬೇಗ ಪಾಪ ಕಾರ್ಮಿಕರಿಗೆ ಹಣವನ್ನು ಯಾರು ಸಿಗ್ಬೇಕು ಅವ್ರಿಗೆ ಸಿಗ್ಬೇಕು ಅಂತ ಪಾಪ ಗ್ರಾಹಕರು ಹೇಳ್ತಾರೆ. ಅವ್ರು ಪಾಪ ಕೋಟಿ ಕಟ್ಲೆ ಹಣವನ್ನು ಪಾಪ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ. ಅಂತ ಗ್ರಾಹಕರಿಗೆ ಪಾಪ ಕನಿಕರ ಉಂಟು. ಈಗ ಅವ್ರು ಹೇಳ್ತಾರೆ, ನಮ್ಮ ಹತ್ರ ಬಂದು ಹೇಳ್ತಾರೆ, ಯೋಗೇಶ್ವರ ಬಾರಿ ಒಳ್ಳೆ ಕೆಲಸ ಮಾಡಿದ್ರಿ, ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ ಹೇಳ್ಕೊಂಡು ಇವತ್ತು ಪಾಪ ಎಷ್ಟು 95% ಪಾಪ ಗ್ರಾಹಕರು ಹಣ ಕೊಟ್ಟಿದ್ದಾರೆ, ಫ್ಲಾಟ್ ಬುಕ್ ಮಾಡಿದವರು. ಅವ್ರು ಇವತ್ತು ನಮ್ಗೆ ಬೆಂಬಲ ನಿಂತಿದ್ದಾರೆ ಇವತ್ತು. ಅಲ್ಲದೆ ಅಲ್ಲಿಯೇ ಇವತ್ತು ನಮ್ಮ ಅದರ ಭೂಮಾಲೀಕರಿದ್ದಾರೆ, ಅವರು ಕೂಡ ಹೇಳಿದ್ದಾರೆ, ಒಂದು ವೇಳೆ ಅವಮಿನಿ ಬಿಲ್ಡರ್ ಆಗುದಿಲ್ಲದ್ರೆ ನಾನು ಅದು ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಬಟ್ ಬಿಲ್ಡರ್ ಎಂತ ಮಾಡಿದ್ದಾರೆ, ಬಿಲ್ಡರ್ ಈಗ ಲ್ಯಾಂಡ್ ಓನರ್ಗೆ ಕೊಡ್ಲಿಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಅವನಿಂದ ಯಾವ್ದು ಕಳ್ಕೊಳ್ಬಾರ್ದು ಅಂತ ಅವರ ಮನಸ್ಸೆಂತ ಬಿಲ್ಡರ್ ನನ್ನಿಂದ ಏನು ಕಳ್ಕೊಳ್ಬಾರ್ದು, ಬೇರೆಯವರು ಎಂತ ಸಫರಾದ ಪರವಾಗಿಲ್ಲ ಆ ಹಂತಕ್ಕೆ ಬಂದಿದ್ದಾರೆ. ನಾವು ಈ ಸಂಸ್ಥೆಗೆ ಮೊದಲು ಹೆಲ್ಪ್ ಮಾಡಿದ್ದೇವೆ. ನಾವು ತುಂಬಾ ಸಂದರ್ಭದಲ್ಲಿ ಅವರಿಗೆ ಕಷ್ಟ ಸಂದರ್ಭದಲ್ಲಿ ಇದೇ ಬಿಲ್ಡರ್ಗೆ ನಾವು ಹೆಲ್ಪ್ ಮಾಡಿದ್ದೇವೆ. ಯಾಕೆ ಬೇರೆ ಬೇರೆ ಸಂದರ್ಭದಲ್ಲಿ, ಯಾಕಂದ್ರೆ ಇದರಿಂದಾಗಿ ಅವರು ಆ ಬಿಲ್ಡಿಂಗ್ ನಿಂದಾಗಿ ಹಲವಾರು ಕಾರ್ಮಿಕರಿಗೆ ಸಹಾಯ ಆಗ್ತದೆ, ಕಾರ್ಮಿಕರ ಜೀವನ ಹೋಗ್ತದೆ. ಅದೇ ರೀತಿಯಲ್ಲಿ ಇವತ್ತು ಮಂಗಳೂರಿಗೆ ಒಂದು ಒಳ್ಳೆ ಹೆಸರು ಬರ್ಬೋದು, ಇಷ್ಟು ದೊಡ್ಡ ಒಂದು ಬಿಲ್ಡಿಂಗ್ ನಮ್ಗೆ ರಚನೆ ಆಗಿದೆ ಅಂತ ಹೇಳ್ಕೊಂಡು. ಅದೇ ಇವತ್ತು ನಮ್ಗೆ ಬೇಸರ ಆಗ್ತಾ ಉಂಟು. ಯಾಕಂದ್ರೆ ಇಂಥ ಪರಿಸ್ಥಿತಿ, ಯಾಕಂದ್ರೆ ಜನರ ಬಡವರ ಹೊಟ್ಟೆಯನ್ನು ಹೊಡ್ಕೊಂಡು, ಕಾರ್ಮಿಕರ ಹೊಟ್ಟೆ ಹೊಡ್ಕೊಂಡು, ಅಥವಾ ಸಾಗುತ್ತಿಗೆದಾರರಿಗೆ ಇವತ್ತು ಸಾಗುತ್ತಿಗೆದಾರ ಮತ್ತೆ ಕಾರ್ಮಿಕರಿಗೆ ಗಲಾಟೆ ಆಗ್ತಾ ಉಂಟು. ಯಾಕಂದ್ರೆ ಸಾಗುತ್ತಿಗೆದಾರ ಎಂತ ಮಾಡ್ತಾರೆ, ಕಾರ್ಮಿಕರನ್ನು ದುಡಿಸ್ತಾರೆ. ಇವತ್ತು ಸಾಗುತ್ತಿಗೆದಾರರು ಕಾರ್ಮಿಕರಿಗೆ ಹಣ ಕೊಡದೆ ಸಂದರ್ಭದಲ್ಲಿ ಕಾರ್ಮಿಕರು ಇವತ್ತು ಕಾಂಟ್ರಾಕ್ಟರ್ ಮೇಲೆ ಬಿದ್ದಿದ್ದಾರೆ.
ಅಂತ ಪರಿಸ್ಥಿತಿ ಇವತ್ತು ಆಗಿದೆ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ಒಂದು ಸಣ್ಣ ಬ್ರೇಕ್ ಅನ್ನ ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರು, ಈಗಾಗಲೇ ಕಾರ್ಮಿಕರು ಏನೆಲ್ಲ ಸಮಸ್ಯೆಗಳನ್ನ ಇವತ್ತು ಎದುರಿಸ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಕಾರ್ಮಿಕರಿಗೆ ಸಿಗಬೇಕಾದಂತಹ ಎಲ್ಲಾ ರೀತಿಯ ಸೌಲಭ್ಯಗಳು ಸಿಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಎಸ್, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಎಸ್, ಈಗಾಗಲೇ ನಮ್ಮ ಕರಾವಳಿಯಲ್ಲಿ ಸಾಕಷ್ಟು ಜನ ಕಾರ್ಮಿಕರು ಇವತ್ತು ಬೇರೆ ಬೇರೆ ಕಡೆಯಿಂದ ಕರಾವಳಿಗೆ ಬಂದಿದ್ದಾರೆ. ಆದ್ರೆ ಇವರಿಗೆ ಇವತ್ತು ಸರಿಯಾದ ರೀತಿಯಲ್ಲಿ ಫೆಸಿಲಿಟಿಗಳು ಸರ್ಕಾರದಿಂದ ಅಥವಾ ಅಲ್ಲಿ ಮಾಡುವಂತವ್ರು ಕೊಡ್ತಾ ಇದ್ದಾರಾ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಜೊತೆಗೆ ಅವರ ಆರೋಗ್ಯದ ಬಗ್ಗೆ ಎಷ್ಟು ಮಟ್ಟಿಗೆ ಕೇರ್ ಮಾಡ್ತಾ ಇದ್ದಾರೆ, ಜೊತೆಗೆ ಇವತ್ತು ಅವರಿಗೆ ಒಂದು ಹೊತ್ತಿನ ಊಟ ಕೊಡ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಕಾರ್ಮಿಕರನ್ನ ಇವತ್ತು ಬಳಸಿಕೊಳ್ತಾ ಇದ್ದಾರೆ ಎನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಸಾಕಷ್ಟು ಸಾರ್ವಜನಿಕರ ಒಂದು ಕಡೆ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಎಸ್, ಈಗಾಗಲೇ ಒಂದು ಕಡೆ ನಾವು ಅನಿಲ್ ಪೂಜಾರಿ ಅವ್ರನ್ನ ಕೇಳ್ಬೇಕು. ಈಗಾಗಲೇ ಸಾಕಷ್ಟು ಕಾರ್ಮಿಕರಿಗೆ ಒಂದಿಷ್ಟು ಗೋಳುಗಳಿದೆ, ಆದ್ರೆ ನಿಮ್ಗೆ ಏನೆಲ್ಲ ಸಮಸ್ಯೆಗಳಿಲ್ಲ ಆಗ್ತಾ ಇದೆ? ನೋಡಿ, ನಾನೊಂದು ಭದ್ರತಾ ಸಿಬ್ಬಂದಿಯನ್ನು ವ್ಯವಸ್ಥೆ ಮಾಡೋದು. ನಾನು 2011 ಇಂದ ಅದು ಸ್ಟಾರ್ಟಿಂಗ್ ಸ್ಟೇಜ್ ಇಂದ ಆ ಕಟ್ಟಡಕ್ಕೆ ಭದ್ರತಾ ವ್ಯವಸ್ಥೆಯನ್ನು ಒದಗಿಸ್ತಾ ಇದ್ದೇನೆ. ನನ್ನ ಪೇಮೆಂಟಿಗೆ ಆಗುವಾಗ ನಾವು ಒಂದು ಅಂದ್ರೆ ಎಲ್ಲ ಲೈಸೆನ್ಸ್ 8 ತರದ ಲೈಸೆನ್ಸ್ ಮಾಡಿ ನಾವೆಲ್ಲ ಭದ್ರತಾ ವ್ಯವಸ್ಥೆಯನ್ನು ಮಾಡೋದು. ESI ಕೊಡಬೇಕು, PF ಕೊಡಬೇಕು, ಸರ್ವಿಸ್ ಟ್ಯಾಕ್ಸ್, ಮೊದಲು ಸರ್ವಿಸ್ ಟ್ಯಾಕ್ಸ್ ಇತ್ತು, ಈಗ GST. ಯಾವುದಾದ್ರೂ ಕೂಡ ನಮ್ಮ ಮೇಲೆ ಅದರ ಪೆನಾಲ್ಟಿ ಬರ್ತಾ ಇರ್ತದೆ, ಅದನ್ನು ಕೂಡ ನಾವೇ ಕಟ್ಟಬೇಕು. ಅವರಲ್ಲಿ ಪೇಮೆಂಟ್ ಕೇಳುವಾಗ ಒಂದೊಂದು ಕಾರಣ ಹೇಳ್ತಾರೆ. ನಮಗೆ ಲೋನ್ ಆಗಲಿಲ್ಲ, ಕ್ಲೈಂಟ್ಸ್ ಹಣ ಕೊಟ್ಟಿಲ್ಲ. ನಾವೀಗ ಸತ್ಯಾಂಶ ಈಗ ಸ್ಟ್ರೈಕ್ ಮಾಡಿದ ಮೇಲೆ ಕ್ಲೈಂಟ್ಸ್ ಬಂದು ಹೇಳ್ತಾರೆ ನಾವು 100% ಪೇಮೆಂಟ್ ಮಾಡಿದ್ದೇವೆ, 90% ಪೇಮೆಂಟ್ ಮಾಡಿದ್ದೇವೆ. ಇದೊಂದು ನಿಜವಾಗಿ ನೋಡಿದ್ರೆ ಈ ಒಂದು ಪ್ಲಾನಿಂಗ್ ಚೀಟಿಂಗ್ ಅದಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ಈಗ ಕ್ಲೈಂಟ್ಸ್ ಕೂಡ ನಮಗೆ ತುಂಬಾ ಸಪೋರ್ಟ್ ಕೊಡ್ತಾರೆ. ಆ ಗ್ರಾಹಕರು ಬಂದು ಅವರು ಸಜೆಸ್ಟ್ ಮಾಡೋದು ನಿಜವಾಗಿ ನೋಡಿದ್ರೆ ಕೂಡಲೇ ನೀವು ಪಾಸ್ಪೋರ್ಟ್ ಸೀಸ್ ಮಾಡಿ, ಅವು ಓಡಿ ಹೋದ್ರೆ ನಮ್ಗೆ ಕೂಡ ತೊಂದರೆ ಆಗ್ತದೆ ಅಂತ ಹೇಳಿ. ಈಗ ಲ್ಯಾಂಡ್ ಓನರ್ ಅವರು 1 ತಿಂಗಳು ನಮಗೆ ಪ್ರಾಮಿಸ್ ಮಾಡಿದ್ರು, ನೋಡುವ, ತೆಗೆದು ಕೊಡುವ, ಅದು ಹೇಗೆ ಆಗ್ತದೆ ನೋಡುವ ಅಂತ ಹೇಳಿ. ಆದ್ರೂ ಕೂಡ ಈ ಬಿಲ್ಡರ್ ಯಾವುದಕ್ಕೂ ಒಪ್ಪದೆ ಸೀದಾ ಬಾಂಬೆಲಿ ಹೋಗಿ ಕೂತ್ಕೊಂಡಿದ್ದಾರೆ. ಈಗ ಸಫರ್ ಆಗುದು ಸಪ್ಲೈಯರ್, ಎಂಪ್ಲಾಯೀಸ್, ಎಲ್ಲ ಕಾರ್ಮಿಕರಲ್ಲಿ ಊಟಕ್ಕೆ ಇಲ್ಲದೆ ಸಫರ್ ಆಗ್ತಾ ಇದ್ದಾರೆ. ಅದಕ್ಕೆ ಪರಿಹಾರ ಅಂದ್ರೆ ನಮಗೆ ಸಪೋರ್ಟ್ ನಿಂತದ ನಿಜವಾಗಿ ತುಳುನಾಡು ರಕ್ಷಣಾ ವೇದಿಕೆ. ನಾವು 24 ಗಂಟೆ ನಮ್ಮ ಒಟ್ಟಿಗಿದ್ದು ಸಪೋರ್ಟ್ ಕೊಡ್ತಾ ಇದ್ದಾರೆ. ಇನ್ನು ಕೂಡ ಅವರ ಸಪೋರ್ಟ್ ನಮಗೆ ಬೇಕೇ ಬೇಕು. ಯಾಕಂದ್ರೆ ವಸೂಲಾಗುವವರಿಗೆ ನಮಗೆ ಸಪೋರ್ಟ್ ಬೇಕು ಅವ್ರದ್ದು. ಓಕೆ, ಈಗಾಗಲೇ ಒಂದು ಕಡೆ ಕಟ್ಟಡ ಕಾರ್ಮಿಕರಿಗೆ ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಕೂಡ ಅವರು ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ. ಈಗಾಗಲೇ ಕಾಮಗಾರಿ ಎಲ್ಲ ಸಂಪೂರ್ಣವಾಗಿ ಆಗಿದೆಯಾ? ಕಟ್ಟಡದ ಕಾಮಗಾರಿ 90% ಆಗಿದೆ. ಅಂದ್ರೆ ಫಿನಿಶ್ ಸ್ಟೇಜ್ ಅಲ್ಲಿ ಇಂಟೀರಿಯರ್ ಎಲ್ಲ ಕಂಪ್ಲೀಟ್ ಆಗಿ ಬಾಕಿ ಇದೆ ಈಗ. ಆದ್ರೆ ಅದನ್ನು ಫಿನಿಶ್ ಮಾಡ್ಲಿಕ್ಕೆ ಮೊದಲು ಇವರು 100% ಗ್ರಾಹಕರಿಂದ ಹಣ ತಗೊಂಡಿದ್ದಾರಲ್ಲ, ಅದನ್ನ ಎಲ್ಲ ಇವರೇ ತಗೊಂಡಿದ್ದಾರೆ. ಯಾರಿಗೂ ಕೂಡ ಈಗ ಸಪ್ಲೈಯರ್ಸ್ಗೆ ಬಾಕಿ ಇಟ್ಟು ಇವರಿಗೆ ಕಟ್ಟಡ ಕಂಪ್ಲೀಷನ್ ಆಗದೆ, ಈಗ ಕಾರ್ಪೊರೇಷನ್ ಕೂಡ ಅಷ್ಟೇ ಕಂಪ್ಲೀಷನ್ ಲೆಟರ್ ಕೊಡ್ಲಿಕ್ಕೆ ಗೊತ್ತಿಲ್ಲ ಅಂತ ಸಮಸ್ಯೆ ಉಂಟಲ್ಲಿ. ಇದು ಒಂದು ಮಳೆಗಾಲ ಬಂದಾಗ ಗೊತ್ತಾಗ್ತದೆ ಯಾವ ಸೈಡ್ ಇಂದ ಇದು ಕಾಂಪೌಂಡ್ ಬೀಳ್ತದೆ ಅಂತೇಳಿ. ಆಲ್ರೆಡಿ ಒಂದು ಬಿದ್ದು ಅಲ್ಲಿ ತಮ್ಮ ಟಿವಿಯಲ್ಲಿ ನಾವು ನೋಡಿದ್ದೇವೆ, ಅದು ಲೈವ್ ಇದು ನೀವು ತೋರಿಸಿದ್ರಿ. 2 ಕಾರ್ ಡ್ಯಾಮೇಜ್ ಆಗಿದೆ. ಇದೇ ಪರಿಸ್ಥಿತಿ ಇನ್ನೂ ಕೂಡ ಬರ್ತದೆ, 1-2 ತಿಂಗಳಲ್ಲಿ ಹಾಗೆ ಆಗ್ತದೆ. ಅದಕ್ಕೆ ಯಾವ್ದು ಕೂಡ ಅವರು ಸ್ಪಂದನೆ ಇಲ್ಲ. ಸಂಪೂರ್ಣ ಆಗ್ಲಿಲ್ಲ. ಅದು ಸಂಪೂರ್ಣ ಆಗದೆ ಈಗ ನಾವು ಹೇಗೆ ಒಂದು ದೂರು ನಾವು ಬಂದ್ ಮಾಡಿದ್ದೇವೆ ಅಂತೇಳಿ ನಮ್ಮ ಕಾರ್ಮಿಕರು ನಾವು ಎಲ್ಲ ಒಟ್ಟಿಗೆ ಸೇರಿ ಬಂದ್ ಮಾಡಿದ್ದೇವೆ ಒಂದು ಕಾರಣ ಹೇಳ್ತಾರೆ ಅಷ್ಟೇ. ಈಗ ಅವರ ಇಂಟೆನ್ಷನ್ ಹೀಗೆ ಮಾಡಿ ಅವ್ರು ಬಾಂಬೆಲಿ ಹೋಗಿ ಕೂತಿದ್ದಾರೆ. ಈಗ ಇವರು ಹೇಳಿದ್ರು ಒಂದು ಅದೇ ಲಾಸ್ಟ್ ಟೈಮ್ ಒಂದು ಕಂಪೌಂಡ್ ಅಲ್ಲಿ ಬಿದ್ದದ್ದು. ಆ ಕಂಪೌಂಡ್ ಅಲ್ಲಿ ಬಿದ್ದ ಸಂದರ್ಭದಲ್ಲಿ ಸಹ ಆ ಸೈಡ್ ಒಂದು ಕ್ಲಾಸಿಕ್ ಕಾರ್ಕೆಟ್ ಮೇಲೆ 3 ಕಾರ್ ಡ್ಯಾಮೇಜ್ ಆಗಿತ್ತು. ಆ ನಂತರ ಕಂಪೌಂಡ್ ಅಲ್ಲಿ ಕಟ್ತೇನೆ ಅಂತ ಹೇಳ್ಕೊಂಡು ಪ್ರಾಮಿಸ್ ಮಾಡಿದ್ರು. ಆ ಸಂದರ್ಭದಲ್ಲಿ ನನ್ನನ್ನು ಕೂಡ ಇವರು ಮಾಲೀಕರು ನನ್ನನ್ನು ಸಂಪರ್ಕ ಮಾಡಿದ್ರು. ನಾನು ಅದಕ್ಕೆ ಆ ಸಂದರ್ಭದಲ್ಲಿ ಮಾಲೀಕರು ಮತ್ತೆ ಅಲ್ಲಿಯ ಒಂದು ಕಾಂಪೌಂಡ್ ನ ನಿವಾಸಿಗಳು ಯಾರು ಆ ಸೈಡ್ ಯಾರಿಗೆ ಡ್ಯಾಮೇಜ್ ಆಗಿತ್ತು ಕಾರ್ ಆಗಿರ್ಬೋದು, ಅಲ್ಲಿ ಅವರಿಗೆ ಒಂದು ಸೇಫ್ಟಿ ಭಯದ ಹೆದರಿಕಿತ್ತು. ಯಾಕಂದ್ರೆ ಒಂದು ವೇಳೆ ಆ ಸಂದರ್ಭದಲ್ಲಿ ಮಕ್ಕಳು ಮೀನು ಆಟ ಆಡ್ತಿದ್ರೆ ಜೀವ ಹೋಗೋ ಸಾಧ್ಯತೆ ಇತ್ತು. ಇವರು ಕಂಪ್ಲೇಂಟ್ ಇವರ ನೆಗ್ಲಿಜೆನ್ಸ್ ಇಂದ, ಯಾಕಂದ್ರೆ ಎಲ್ಲ ಇವರು ಮಣ್ಣು ತಂದಾಕಿದ್ರಿಂದಾಗಿ ಅದು ಓಲ್ಡ್ ಅದು ಇದು ಕಂಪೌಂಡ್ ಅಲ್ಲಿ ಬಿದ್ದು ಆ ಸೈಡ್ ಒಂದ್ ವೇಳೆ ಜೀವ ಹೋಗುವ ಸಾಧ್ಯತೆ ಇತ್ತು ಅಂತ ಹೇಳಿದ ನಾವು ಮಾತುಕತೆ ಸಂದರ್ಭದಲ್ಲಿ ನಾವು ಆಗಿರ್ಬೋದು, ಪ್ರೇಮಾನಂದ ಸೇನೆ, ರಾವಣರಾವ್ ಸೇನೆ, ಇದು ಪ್ರೇಮಾನಂದ ಸೇನೆ ಆಗಿರ್ಬೋದು, ಅಥವಾ ಅಲ್ಲೇ ಪ್ರಮುಖರು ಎಲ್ಲ ಅಡ್ವೊಕೇಟ್ ಶುಕ್ರ ಆಗಿರ್ಬೋದು, ಎಲ್ಲರೂ ಸಹ ಒಂದು ಮಾತುಕತೆ ಮಾಡಿದ್ದೇವೆ. ಯಾಕಂದ್ರೆ ಅವರಿಗೆ ಕರೆಕ್ಟ್ ಆಗಿ ಒಂದು ಸೇಫ್ಟಿ ಆಗಿ ಒಂದು
ಆ ಸಿಸ್ಟಮ್ ಅಲ್ಲಿ ಒಂದು ಕಂಪೌಂಡ್ ಅಲ್ಲಿ ಹಾಕ್ಬೇಕು ಅಂತ. ಅದಕ್ಕೆ ಒಂದು ಟೌನ್ ಪ್ಲಾನಿಂಗ್ ನೋಟ್ಸ್ ಅದಕ್ಕೆ ಹೇಳಿದ್ರು, ಒಂದು ಅವರಿಗೆ ಪ್ಲಾನ್ ಎಲ್ಲ ಹೊಸ ಒಂದು ಸ್ಪೆಷಲ್ ಪ್ಲಾನ್ ಹಾಕೊಂಡು ಏನು ಆ ಸೈಡ್ಗೆ ಏನು ಆ ಸೈಡ್ ನ ಒಂದು ಬಿಲ್ಡಿಂಗ್ ತೊಂದರೆ ಆಗದ ರೀತಿಯಲ್ಲಿ ಒಂದು ಮಾಡಿದ್ರು. ಬಟ್ ಆದ್ರೆ ಕೂಡ ಇವರು ಆ ಸಂದರ್ಭದಲ್ಲಿ ಕೂಡ ಇವರ ಲೈಸೆನ್ಸ್ ಅನ್ನು ಅಮಾನತಲ್ಲಿ ಇಟ್ಟಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ. ಅವರು ಇವರ ಬಿಲ್ಡಿಂಗ್ ಲೈಸೆನ್ಸ್ ಅನ್ನೇ ಸಸ್ಪೆಂಡ್ ಮಾಡಿ ಇಟ್ಟಿದ್ದಾರೆ ಯಾರು ಕಾರ್ಪೊರೇಷನ್ ಅವರು. ಯಾಕಂದ್ರೆ ಇದೇ ಇವರು ಕರೆಕ್ಟ್ ಆಗಿ ಕಾರ್ಪೊರೇಷನ್ ನ ನಿಯಮ ಪಾಲನೆಯನ್ನ ಮಾಡಲಿಲ್ಲ ಅಂತ ಹೇಳ್ಕೊಂಡು ಅದು ನೀವು ಕಂಪೌಂಡ್ ಹಾಲ್ ಕರೆಕ್ಟ್ ಆಗಿ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳ್ಕೊಂಡು ಎಷ್ಟು ತನಕ ನೀವು ಪ್ರಾಮಿಸ್ ಕೊಡಲಿಲ್ಲ ಅಷ್ಟು ದಿನ ಸಸ್ಪೆಂಡ್ ಮಾಡಿದ್ದಾರೆ. ಆನಂತರ ಅವ್ರು ಎಂತ ಪ್ರೋಸೆಸ್ ಆಗಿ ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ನಾನು ಮಧ್ಯದಲ್ಲಿ ಕರೆದಿದ್ರು, ನಾನು ಈ ಬಗ್ಗೆ ಮಾತುಕತೆಗಳು ಮಾಡಿಕೊಂಡು ನಾನು ಇವರ ಹತ್ರ ಹೇಳಿದೆ, ಯಾರು ಇದೇ ಅಲೆಕ್ಸಾಂಡರ್ ಹತ್ರ ನಾನು ಇವರ ಹತ್ರ ಹೇಳಿದ್ದೇನೆ, ಆದಷ್ಟು ಬೇಗ ನೀವು ಕಂಪೌಂಡ್ ಅನ್ನು ಹಾಕಿ. ಯಾಕೆಂದ್ರೆ ಈಗ ಮಳೆ ಬಿಟ್ಟ ಸಂದರ್ಭದಲ್ಲಿ ನೀವು ಸ್ಟಾರ್ಟ್ ಮಾಡ್ಬೇಕು. ಇವರು ಈಗ ಇತ್ತೀಚೆಗೆ ನೋಡುವಾಗ ಲಾಸ್ಟ್ ಮಳೆ ಬಿಟ್ಟು ಅವ್ರಿಗೆ ನವೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಹೇಳಿಕೊಂಡು ಇವತ್ತು ನವೆಂಬರ್ ಬಿಟ್ಟು ಇವನು ಮಾರ್ಚ್ ತನಕ ಆಗಿದೆ. ಇವತ್ತು ಸಹ ಅವರು ಕರೆಕ್ಟ್ ವ್ಯವಸ್ಥಿತವಾಗಿ ಮಾಡಲಿಲ್ಲ. ಈಗ ಅದು ಎಲ್ಲ ಸಹ ಭಯ ಕಾಡ್ತಾ ಉಂಟು. ಅದರಿಂದಾಗಿ ಇವರು ಮತ್ತೊಂದು ಪ್ಲಾನ್ ಮಾಡಿದ್ದಾರೆ ಇವರು. ಯಾಕಂದ್ರೆ ಇವರು ಮೊದಲು ಇಂದ ಹಲವಾರು ವರ್ಷಗಳಿಂದ ಪಾಪ ಕೆಲಸ ಮಾಡೋರು ಇದ್ದಾರೆ, ಅಲ್ಲಿ ಹಲವಾರು ಸ್ಟಾಫ್ ಗಳು ಇದ್ರು. ಇದೇ ಬಿಲ್ಡಿಂಗ್ ಅಲ್ಲಿ ಸಿಬ್ಬಂದಿಗಳು ಅಂದ್ರೆ ಆಫೀಸರ್ ಸ್ಟಾಫ್, ಈ ಕಾರ್ಮಿಕರಲ್ಲ, ಅದರ ಉದ್ಯೋಗಿಗಳು ಯಾರು ಆಫೀಸ್ ಒಳಗೆ ಇದ್ದಾರೆ, ಇಂಜಿನಿಯರ್ಸ್ ಆಗಿರ್ಬೋದು, ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿರ್ಬೋದು, ಸೇಫ್ಟಿ ಯಾರು ಆಗಿರ್ಬೋದು, ಬೇರೆ ಬೇರೆ ಹಲವಾರು ಜನರು, ತುಂಬಾ ಜನ ಒಳ್ಳೆ ಅದರ ಬಗ್ಗೆ ನಾಲೆಜ್ ಇದ್ದವರು. ಯಾಕಂದ್ರೆ ಅವ್ರಿಗೆ ಎ ಟು ಝೆಡ್ ಎದ್ದು ಗೊತ್ತು. ಇವರಿಂದ ಮಾಡಿದ್ದಾರೆ. ಬಂದ ಸಂದರ್ಭದಲ್ಲಿ ಅವರನ್ನು ತೆಗೆದಿದ್ದಾರೆ. ಅವರೊಟ್ಟಿಗೆ ಒಂದು ಸಿಒ ಇದ್ರು, ಯಾರು ಅದರ ಮೇನ್ ಇವರ ಒಂದು ಕಸಿನ್ ಬ್ರದರ್ ಶರಣ್ ನಷ್ಟಮಾರ್ಕರ್ ಅಂತ, ಅವರು ಸಹ ಇದಕ್ಕೋಸ್ಕರ ತುಂಬಾ ದುಡ್ದವರು. ಅವರನ್ನು ಕೂಡ ಕೆಲಸದಿಂದ ತೆಗೆದ್ರು. ಅವರು ಕೂಡ ಇವರ ಮೇಲೆ ಕಂಪ್ಲೇಂಟ್ ಮಾಡಿದ್ರು. ನಂಗೆ ಕೂಡ ಇವನ್ ಇಮೇಲ್ ಕೂಡ ಮಾಡಿದ್ರು, ಇಸ್ರೇಲ್ ಇಂದ ಇಮೇಲ್ ಮಾಡಿದ್ರು, ಯೋಗೀಶ್ ನೀವು ಇದರ ಬಗ್ಗೆ ತುಂಬಾ ನಮ್ಮನ್ನು ಇದರ ಸರಿ ಮಾಡಬೇಕು, ನಂಗೆ ಸಹ ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ಇವರು ಮತ್ತೆ ಶರಣ್ ಮತ್ತೆ ಇವರ ಡೇವಿಡ್ ಅವರನ್ನು ಕೂತ್ಕೊಳ್ಳಿಸಿ ನಾವು ಕಾಂಪ್ರಮೈಸ್ ಕೂಡ ಮಾಡಿ ಅವ್ರಿಗೆ ಕೂಡ ಪ್ರಾಮಿಸ್ ಕೊಟ್ಟಿದ್ರು. ಈಗ ನೋಡುವಾಗ ಇವರ ಇಂಟೆನ್ಷನ್ನೇ ನಂಗೆ ಗೊತ್ತಾಗ್ತಾ ಉಂಟು, ಸ್ವಲ್ಪ ಸಮಸ್ಯೆ ಬರ್ತಾ ಉಂಟು. ಮೋಸ್ಟ್ ಇವರು ಎಲ್ಲ ಮೋಸ ಮಾಡೋ ಉದ್ದೇಶದಲ್ಲೇ ಮಾಡಿರ್ಬೋದು. ಅದಕ್ಕೋಸ್ಕರ ಪ್ಲಾನಿಂಗ್ ಅಲ್ಲೇ ಮೊದಲೇ ಇವರು ಎಲ್ಲ ಯಾರು ಉದ್ಯೋಗಿಗಳನ್ನು ತೆಗೆಯುವಂತ ಪ್ಲಾನ್ ಮಾಡಿದ್ರು. ಅವರಿಗೆ ದಬಾವ್ ಹಾಕೊಂಡು ಪ್ರೆಷರ್ಗೆ ಒಬ್ಬೊಬ್ಬರೇ ರಾಜೀನಾಮೆ ಕೊಟ್ಟು ಹೋಗ್ತಾ ಇದ್ರು. ಈಗ ನೋಡಿದ ಇದಕ್ಕೆ ಓಲ್ಡ್ ಸ್ಟಾಫ್ ಯಾರಿಲ್ಲ, ಇಬ್ರು ಅಲ್ಲಿ ಅಶ್ವಥ್ ಮತ್ತೆ ಇವರು ದೇವದಾಸ್ ಬಿಟ್ರೆ ಮತ್ತೆ ಹೆಚ್ಚಿನ ಜನರು ಬಿಟ್ಟು ಹೋಗಿದ್ದಾರೆ, ಓಲ್ಡ್ ಜನ ಎಲ್ಲ. ಇದೆಲ್ಲ ನೋಡುವಾಗ ನಮ್ಗೆ ಆಗ್ತದೆ ಇದು ಬಾರಿ. ಯಾಕಂದ್ರೆ ಅವ್ರ ಇಂಟೆನ್ಷನ್ಸ್ ಯಾಕೆಂದ್ರೆ ಲಾಸ್ಟ್ ಟೈಮ್ಸ್ ಆಗಿ ಲೇಬರ್ಸ್ ಒಂದು 6 ಜನಕ್ಕೆ ಹಣ ಬೇಕಿತ್ತು, ಮೋಸ ಮಾಡಿದ್ರೆ ನಮ್ಗೆ ಕಂಪ್ಲೇಂಟ್ ಮಾಡಿದ್ದು, ಲೇಬರ್ ಡಿಪಾರ್ಟ್ಮೆಂಟ್ಸ್ ಕಂಪ್ಲೇಂಟ್ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಅವ್ರು ಇವರ ಹತ್ರ ಮಾತಾಡ್ಲಿಕ್ಕೆ ಹೋಗುವಾಗ ಅವ್ರು ಕಾಂಟ್ರಾಕ್ಟರ್ ಯಾರು ಸಬ್ ಕಾಂಟ್ರಾಕ್ಟರ್ ಅವ್ರದ್ದು ಹೇಳ್ತಾರೆ, ಗುರ್ತ ಇಲ್ಲದಾಗಿ ಮಾಡ್ತಾರೆ. ನೀನು ನಾನು ಮಾಡಿದ್ದೇನಾ, ನಾನು ಮಾಡಿಸಿದ್ದೇನಾ, ನೀನು ಯಾರು ಮೊದಲು ಮಾಡಿಸಿದ ಅವ್ರದ್ದು ಕೇಳು ಅಂತ. ಯಾಕಂದ್ರೆ ಇವ್ರಿಗೆ ಗೊತ್ತುಂಟು, ಮೊದಲು ಮಾಡಿದವ್ರ ಹತ್ರ ಬಿಡಿಸಿದ್ದಾರೆ ಅವ್ರ ಕೆಲಸಕ್ಕೆ. ಈಗ ಇವರು ಪಾಪ ಯಾರ ಹತ್ರ ಹೋಗುದು? ಯಾಕಂದ್ರೆ ಈಗ ಆ ಸಂದರ್ಭ ಇವರು ಬಾಂಬೆಲಿ ಇದ್ರು, ಕೆಲಸ ಯಾರು ಮಾಡಿಸಿದ್ರೆ ಅವ್ರಿಲ್ಲ. ಅಂತ ರೀತಿಯಲ್ಲಿ ಇವರು ಚೆನ್ನಾಗಿ ಚಾಲಕ ಯೂಸ್ ಮಾಡ್ಕೊಂಡು ಮೋಸ ಮಾಡಿ ನೋಡಿದ್ದಾರೆ. ಮೊನ್ನೆ ಸಹ ನಾನು ಲಾಸ್ಟ್ ಟೈಮ್ ಕೂಡ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ, ಯಾರು ಇದರ ಬಿಲ್ಡರ್ಗೆ, ಯಾಕಂದ್ರೆ ಇದರಿಂದಾಗಿ ನಿಮ್ಗೆ ಸಮಸ್ಯೆ ಬರ್ತದೆ. ಯಾಕಂದ್ರೆ ನಾವು ಯಾವ ಕಾರ್ಮಿಕರ ಪರವಾಗಿ ನಿಲ್ಬೇಕಾಗ್ತದೆ. ನಾಳೆ ನೀವು ಕಾರ್ಮಿಕರಿಗೆ ಮೋಸ ಮಾಡಿದ್ರೆ, ಚೀಟ್ ಮಾಡಿದ್ರೆ ನಾವು ಕಾರ್ಮಿಕರ ಪರವಾಗಿ ನಿಲ್ತೇನೆ. ನೀವು ಸಪ್ಲೈಗೆ ಅನ್ಯಾಯ ಮಾಡಿದಿರಿ, ಪ್ರತಿಯೊಬ್ಬರಿಗೆ ಸಹ ಮೋಸ ಮಾಡಿದಿರಿ ಹಲವಾರು ಸಹ. ಯಾಕಂದ್ರೆ ಇವರಿಗೆ ಸಹ ಹಲವಾರು ಸಂದರ್ಭದಲ್ಲಿ ಸಪ್ಲೈ ಆಗಿರ್ಬೋದು, ಕಲ್ಲಾಗಿರ್ಬೋದು, ಕೆಲವು ಸಂದರ್ಭದಲ್ಲಿ ಸಮಸ್ಯೆ ಬಂದಾಗ ನಾವು ಅವ್ರಿಗೆ ಹೆಲ್ಪ್ ಮಾಡಿದ್ದೇವೆ. ಯಾಕಂದ್ರೆ ಅದೇ ಇವರೇ ಮೋಸ ಮಾಡ್ತಾ ಇದ್ದಾರೆ. ಓಕೆ, ಅನಿಲ್ ಪೂಜಾರಿ ಅವರು, ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರಿ? ನಾನು ಭದ್ರತಾ ವ್ಯವಸ್ಥೆಯನ್ನು ಮಾಡಿದ್ದು 2011 ಇಂದ ಮಾಡ್ತಾ ಇದ್ದೇನೆ. ಸ್ಟಾರ್ಟಿಂಗ್ ಸ್ಟೇಜ್ ಇಂದ ನಾನು ಭದ್ರತಾ ವ್ಯವಸ್ಥೆಯನ್ನು ಕೊಡ್ತಾ ಇದ್ದೇನೆ. ಪೇಮೆಂಟ್ಗೆ ಆಗುವ ಮಾತ್ರ ಅವ್ರು ಹಿಂಜರಿಯುವುದಲ್ಲದೆ ಏನು ವೈಫೈ ಆಗಲಿಲ್ಲ ಇಷ್ಟರವರೆಗೂ ಕೂಡ ಸರಿಯಾಗಿ ಕೊಟ್ಟಿದ್ದೇವೆ. ಈಗ ಕೂಡ ನಾವು ಯಾಕೆ ಹಿಂದೆ ತೆಗಿಲಿಲ್ಲ ಅಂದ್ರೆ ನಮ್ಮ ಪೇಮೆಂಟ್ ಬರಬೇಕು. ನಮ್ಮ ಎಂಪ್ಲಾಯೀಸ್ ಕೊಟ್ಟಂತ ನಮ್ಮ ಸೆಕ್ಯೂರಿಟಿ ಇದ್ದಾರೆ ಅಲ್ಲಿ, ಅವರಿಗೆ ESI ಫೆಸಿಲಿಟಿ, PF ಮತ್ತೆ ಟ್ಯಾಕ್ಸ್, ಇದೆಲ್ಲ ಟ್ಯಾಕ್ಸ್ ಬಾಕಿ ಉಂಟು, ತುಂಬಾ ಬಾಕಿ ಉಂಟು. ಯಾಕಂದ್ರೆ ಇವರು 10-20 ನನಗೆ ನಿಯರ್ಲಿ 21 lakhs rupees ಕೊಡ್ಲಿಕ್ಕೆ ಉಂಟು. ಅವರ 2 ಪ್ರಾಜೆಕ್ಟ್ ಇತ್ತು, ಒಂದು ಸೃಷ್ಟಿ ಕನ್ಸ್ಟ್ರಕ್ಷನ್ ಆರ್ಯ ಸಮಾಜ ರೋಡ್, ಮತ್ತೆ ಇದು 2 ಬಿಲ್ಡಿಂಗ್ ಕೂಡ ನಾನೇ ಕೊಟ್ಟದ್ದು. ಈಗ ಕೂಡ 2 ಇದರಲ್ಲಿದೆ. ಆದ್ರೆ ಸೃಷ್ಟಿ ಕನ್ಸ್ಟ್ರಕ್ಷನ್ ಅಲ್ಲಿ ಆರ್ಯ ಸಮಾಜದಲ್ಲಿ ಇರೋದು, ಅದು ಅಲ್ಲಿ ಅವರ ಫಾರ್ಮೇಶನ್ ಆಗಿದೆ, ಅದರಿಂದ ಅವರು ಪೇಮೆಂಟ್ ಮಾಡ್ತಾ ಇದ್ದಾರೆ, ಅದು ತೊಂದರೆ ಇಲ್ಲ. ಇಲ್ಲಿದ್ದು ನನಗೆ 21 ಲಕ್ಷ ರೂಪಾಯಿ. ನೀವಾಗಲೇ 2011 ಇಂದ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಈ ಹಿಂದೆ ಈ ರೀತಿ ಸಮಸ್ಯೆಗಳಾಗಿರ್ಲಿಲ್ವಾ ಅಂತ? ಹಿಂದೆಯಿಂದ ಬರ್ತಾ ಉಂಟದು. ಈಗ ನೋಡಿ, ಈಗ ಲಾಸ್ಟ್ ಸ್ಟೇಜಿಗೆ ಆಗುವ ನಮ್ಗೆ ಅರ್ಥ ಆಯ್ತು ಈಗ ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ. ನಮಗೆ ಯಾರು ಎಲ್ಲಿ ಹೋಗಿ ಕದ ತಟ್ಟಿದ್ರು ಕೂಡ ಯಾರು ಹೆಲ್ಪ್ ಮಾಡೋರಿಲ್ಲ. ಆವಾಗ ನಾವು ತುಳುನಾಡು ರಕ್ಷಣಾ ವೇದಿಕೆ, ಮೊದಲೇ ನಮಗೆ ಪರಿಚಯ ಇವರು, ಈಗ ಇವರಲ್ಲಿ ಒಂದು ದೂರು ಕೊಟ್ಟಿದ್ದೇವೆ. ಓಕೆ, ನೀವು 2011 ಇಂದನೇ ಈ ತರ ಸಮಸ್ಯೆ ಆಗ್ತಾನೆ ಇತ್ತು ಅಂತ ಹೇಳಿದ್ರೆ, ಆದ್ರೂ ಕೂಡ ಯಾಕೆ ಅದ್ರ ಬಗ್ಗೆ ಮಾತಾಡ್ಲಿಲ್ಲ? ಅಥವಾ ಅವರು ಕೊಡ್ತಾರೆ ಅನ್ನುವಂತ ಭರವಸೆ ಇತ್ತು, ಭರವಸೆ. ಯಾಕಂದ್ರೆ ಅವರಿಗೆ ನೋಡಿ, ಪ್ರತಿ ಸಾರಿ ನಾವು ಒಂದು ಸಾರಿ ಅಲ್ಲಿ ಆಫೀಸಲ್ಲಿ ಹೋಗಿ ಗಲಭೆ ಕೂಡ ಮಾಡಿದ್ದೇವೆ.
ಆವಾಗ ಸ್ವಲ್ಪ ಅಮೌಂಟ್ ಕೊಡೋದು. ನೋಡಿ, ನನಗೆ ನಾವು ಯಾವ ಗ್ರಾಹಕರಿಂದ 100% ಗ್ರಾಹಕರಿಗೆ ಮತ್ತು ನಮ್ಗೆ ಏನು ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲವಲ್ಲ. ಅದು ಅಲ್ಲದೆ ಇವರು ಹೇಳಿದಾಗೆ ಎಲ್ಲ ಎಂಪ್ಲಾಯೀಸ್ನ ಅವಾಗ ಚೇಂಜ್ ಮಾಡ್ತಾ ಇರ್ತಾರೆ ಅವರು. ಯಾರಾದ್ರು ಮೊದಲು ಅವರು ಒಂದು 10 ಲಕ್ಷ 15 ಲಕ್ಷ ಆದ ಕೂಡಲೇ ಎಂಪ್ಲಾಯೀಸನ್ನು ಚೇಂಜ್ ಮಾಡಿಬಿಡೋದು, ಬೇರೆಯವರು ಬಂದು ಕೂರ್ತಾರೆ, ಅದು ಮೊದಲಿನವರು ಅಂತೇಳಿ ಅವರಲ್ಲಿ ಕೇಳಿ ಅಂತೇಳಿ ಎಲ್ಲ. ಈಗ ನಿಯರ್ಲಿ 5 crore rupees ಬರ್ಲಿಕ್ಕಿದ್ದ ಎಲ್ಲ ಕಾಂಟ್ರಾಕ್ಟರ್ಸ್ ಕೂಡ ಹೀಗೆ ಸಫರ್ ಆದವರು, ನನ್ನ ಹಾಗೆ ಸಫರ್ ಆದವರು. ಆದ್ದರಿಂದ ಈಗ ಏನು ಉಪಾಯ ಇಲ್ಲದೆ ನಾವು ಬಂದ್ ಮಾಡಿದ್ದೇವೆ. ಕೆಲವರಿಗೆ ಫ್ಲಾಟ್ ಕೊಡ್ತೇನೆ ಅಂತ ಹೇಳ್ಕೊಂಡು ನಂಬಿಸಿದ್ದಾರೆ. ಇವತ್ತು ಶೇಖ್ ಮತೀನ್ ಅಂತ ಒಬ್ಬ ಹುಡುಗ ಇದ್ದಾನೆ, ಅವನಿಗೆ ಪಾಪ ಫ್ಲಾಟ್ ಕೊಡ್ತೇನೆ ಅಂತ ಹೇಳ್ಕೊಂಡು ನಂಬಿಸಿ ಇದು ಮಾಡಿದ್ದಾರೆ. ಮತ್ತೊಬ್ರು ಜಯರಾಜ್ ಅಂತ ಇದ್ದಾರೆ, ಅವ್ರು ಸಹ ನೋಡಿ ಪ್ರತಿ ವರ್ಷ ಎಷ್ಟು ಇದುಂಟು ಎಲ್ಲ, ಒಬ್ಬ ಪ್ರತಿ ವರ್ಷ ಎಲ್ಲ ಒಬ್ಬೊಬ್ಬರಿಗೆ ಜಯರಾಜ್ ಅಂತ ಅವರಿಗೆ ಸಹ ಹೇಳಿದ್ದಾರೆ, ಫ್ಲಾಟ್ ಕೊಡ್ತೇನೆ ಅಂತ ನಂಬಿಸಿದ್ದಾರೆ. ತೊಂದರೆ ಇಲ್ಲ, ಲಾಸ್ಟ್ ಮಿನಿಟ್ ಅಗ್ರಿಮೆಂಟ್ ಮಾಡುವಂತ ಅಗ್ರಿಮೆಂಟ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಹಿಂಗ ತೊಂದರೆ ಇಲ್ಲ, ನಿಮ್ಗೆ ಫ್ಲಾಟ್ ಮಾಡ್ತೇವೆ, ಈಗ ಹಣ ಕೊಡ್ಲಿಕ್ಕೆ ಇಲ್ಲ, ಅಡ್ಜಸ್ಟ್ ಮಾಡ್ಲಿಕ್ಕೆ ನೋಡುವ ಅಂತ ಹೇಳ್ಕೊಂಡು ಮಾಡ್ತಾರೆ. ನಮ್ಗೆ ಬ್ಯಾಲೆನ್ಸ್ ಇಟ್ಕೊಂಡು, ಯಾಕಂದ್ರೆ ಇವರು ಯಾಕಂದ್ರೆ ಜನರಿಗೆ ನಂಗೆ ಹಣ ಕೊಡ್ಲಿಕ್ಕಿಲ್ಲ, ನಂಗೆ ಸಮಸ್ಯೆ ಆಗಿದೆ, ನಂಗೆ ತೊಂದರೆ ಆಗಿದೆ. ಇವರೆಂತ ಮಾಡಿದ್ರೆ ಇವ್ರದ್ದು ಹಣವನ್ನು ಬಾಂಬೆಗೆ ಹಾಕಿದ್ದಾರೆ. ಬಾಂಬೆಯಲ್ಲಿ ಪ್ರಾಪರ್ಟಿ ಉಂಟು, ಇದೇ ರೀತಿ ಉಡುಪಿಯಲ್ಲಿ ಒಂದು ಪ್ರಾಪರ್ಟಿ ಉಂಟು. ಅವರು ವೀನು ಫರ್ನಿಚರ್ಸ್ ಅವರೊಟ್ಟಿಗೆ ಒಂದು ಜಾಯಿಂಟ್ ಅಲ್ಲಿ ಮಾಡಿದಂತ ಪ್ರಾಜೆಕ್ಟ್ ಉಂಟು. ಅವರು ಸಹ ಈಗ ಕೈ ಬಿಟ್ಟಿದ್ದಾರೆ. ಈಗ ಪರಿಸ್ಥಿತಿ ಅಂದ್ರೆ ಇವರಿಂದಾಗಿ ಇಂಥ ವ್ಯಕ್ತಿಗಳಿಂದಾಗಿ ಒಳ್ಳೆ ಅಂತ ಬಿಲ್ಡರ್ಸ್ಗೆ ಸಮಸ್ಯೆ ಆಗ್ತಾ ಉಂಟು. ಒಳ್ಳೆ ಅಂತ ಹಲವಾರು ಜನ ಇದ್ದಾರೆ. ಇವತ್ತು ಕಟ್ಟಡ ನಿರ್ಮಾಣ ಸಂಸ್ಥೆ ಉತ್ತಮ ಒಂದು, ಇವತ್ತು ಮಂಗಳೂರಲ್ಲಿ ಹಲವಾರು ಜನ ಒಳ್ಳೊಳ್ಳೆ ಸಂಸ್ಥೆ ಉಂಟು. ಇಂಥ ವ್ಯಕ್ತಿಗಳಿಂದ ಅಂತ ಸಂಸ್ಥೆಗಳು ಕೂಡ ಕೆಟ್ಟ ಹೆಸರು ಬರ್ತದೆ. ನಮಗೆ ಬೇಸರ ಆಗ್ತದೆ. ಯಾಕಂದ್ರೆ ಒಳ್ಳೆ ಜನ ಇವತ್ತು ಮಂಗಳೂರು ಅಭಿವೃದ್ಧಿ ಆಗಬೇಕಾದ್ರೆ ಹಲವಾರು ಬಿಲ್ಡರ್ಗಳ ಪಾಲುಂಟು. ಯಾಕಂದ್ರೆ ಅವರು ಸಹ ನಿಷ್ಠೆಯಲ್ಲಿ ಉಂಟು. ಎಷ್ಟೇ ಜನ ಬಿಲ್ಡರ್ಸ್ ಒಂದು ಕೆಲಸ ಆಗ್ಬೇಕಾದ್ರೆ ಫ್ಲಾಟ್ ಕಂಪ್ಲೀಟ್ ಎಲ್ಲರೂ ಸಹ ಅಪ್ಡೇಟ್ ಮಾಡ್ತಾರೆ. 15 ದಿನ 1 ತಿಂಗಳಲ್ಲಿ ಎಲ್ಲ ಅವರ ಸಪ್ಲೈಯರ್ ಹಣವನ್ನು ಕೊಡ್ತಾರೆ. ಇವತ್ತು ಹಲವಾರು ಬಿಲ್ಡರ್ಸ್ ಇದ್ದಾರೆ, ಇಂಥ ಕಂಪ್ಲೇಂಟ್ಸ್ ಇಲ್ಲ. ಇಂಥ ಒಂದು ಬಿಲ್ಡರ್ಸ್ ಇಂದಾಗಿ ಎಲ್ಲರಿಗೂ ಕೂಡ ಕೆಟ್ಟ ಹೆಸರು ಬರ್ತಾ ಇದೆ. ಅದೇ ಬೇಸರ. ಓಕೆ, ಅನಿಲ್ ಪೂಜಾರಿ ಅವರು, ಈಗಾಗಲೇ ಸಾಕಷ್ಟು ಕಾರ್ಮಿಕರು ಕೂಡ ಇದ್ರು, ಅವರಿಗೆ ಒಂದಿಷ್ಟು ಸಮಸ್ಯೆ ಆಗ್ತಾ ಇತ್ತು. ಅವರೆಲ್ಲರೂ ಕೂಡ ಒಂದು ಸಂದರ್ಭದಲ್ಲಿ ಈಗ ಅವರಿಗೆ ಸಂಬಳನ ಸರಿಯಾದ ರೀತಿಯಲ್ಲಿ ಕೊಡ್ತಾ ಇಲ್ಲ ಅಂತ. ಎಷ್ಟು ತಿಂಗಳಿಗೊಮ್ಮೆ ಕೊಡ್ತಾರೆ ಹೇಗೆ? ನೋಡಿ, ಸಬ್ ಕಾಂಟ್ರಾಕ್ಟರ್ ಇರ್ತಾರೆ. ಸಬ್ ಕಾಂಟ್ರಾಕ್ಟರ್ ಎಲ್ಲಿಂದಾದ್ರೂ ಹಣ ಮಾಡಿ ಪೇಮೆಂಟ್ ಕೊಟ್ಟಿರ್ತಾರೆ ಅವರಿಗೆ. ಆದ್ರೆ ಕಾಂಟ್ರಾಕ್ಟರಿಗೆ ಈಗ ಬಾಕಿ ಆಗಿದೆ. ಈಗ ಲಾಸ್ಟ್ ಆಗ್ತಾ ಇಲ್ಲ ಅಂದ್ರೆ ಯಾಕೆ ಸಬ್ ಕಾಂಟ್ರಾಕ್ಟರಿಗೆ ಈಗ ಅಂದ್ರಲ್ಲ, ಈ ಪರಿಸ್ಥಿತಿ ಯಾವ ಈಗ ನೀವು ಆಗ ಒಂದು ವಾರ್ಡ್ ಇವತ್ತು ಹೇಳಿದ್ರಿ, ಮೊದಲು ಯಾಕೆ ಮಾಡ್ಲಿಲ್ಲ? ಮೊದ್ಲೆಂತ ಮಾಡ್ತಿದ್ರು ಅಂದ್ರೆ ಮೊದಲೊಂದು ಅವರು ಇವರಿಗೆ ಚೊರೆ ಮಾಡಿ ಹಣ ಬೇಕು ಅಂತ ಹೇಳಿದಾಗ ಸ್ವಲ್ಪ ಇದ್ ಮಾಡಿ ಒಂದು 5 ಲಕ್ಷ ರೂಪಾಯಿಯಲ್ಲಿ ಎಂತ ಮಾಡ್ತಿದ್ರು, 1 ಲಕ್ಷ ರಿಲೀಸ್ ಮಾಡ್ತಿದ್ರು, 4 ಲಕ್ಷ ಬಾಕಿ ಇತ್ತು. ಫೀನ ಸ್ವಲ್ಪ ಇದು ಸಮಸ್ಯೆ ಆದಾಗ ಇದು ಮಾಡಿದ್ರು. ಇವ ಎಂತ ಮಾಡಿದೆ ಪಾಪ, ಅಲ್ಲಿ ಸಬ್ ಕಾಂಟ್ರಾಕ್ಟರ್ ಇದ್ದಾರೆ ಅಂತ ಮಾಡಿದ್ರೆ, ಅವ ತನ್ನ ಚಿನ್ನನ ಅವರ ಪಾಪ ಕೂಡಿಟ್ಟ ಹಣವನ್ನ ಎಲ್ಲವನ್ನ ಎಂತ ಮಾಡ್ತಾರೆ, ಕಾರ್ಮಿಕರಿಗೆ ಶನಿವಾರ ಆಗಿರ್ಬೋದು ಅಥವಾ ತಿಂಗಳಿಗೆ ಆಗ್ಬೋದು ಕಾರ್ಮಿಕರಿಗೆ ಕೊಡ್ತಾ ಬಂದ. ಕೆಲವರಿಗೆ ಈಗ ಯಾವ ಪರಿಸ್ಥಿತಿ ಬಂದಂದ್ರೆ ಸಬ್ ಕಾಂಟ್ರಾಕ್ಟರ್ ಕಾರ್ಮಿಕ ಕೊಡದಿಂತ ಪರಿಸ್ಥಿತಿ ಬಂತು. ಈಗ ಅನಿವಾರ್ಯ ಮಾಡ್ತಾರೆ, ಈಗ ಎಲ್ಲ ಕಾರ್ಮಿಕರು ಸಬ್ ಕಾಂಟ್ರಾಕ್ಟರ್ ತಿರುಗಿ ನಿಂತಿದ್ದಾರೆ. ಈಗ ನೀವು ಸಂಬಳ ಕೊಡ್ಲಿಲ್ಲ ಅಂತ ಸಂದರ್ಭದಲ್ಲಿ ನೀವು ಅವ್ರ ಬಗ್ಗೆ ಅಥವಾ ಅವ್ರ ಕೇಳಲಿಲ್ವಾ ಹೇಗೆ? ಎಷ್ಟೋ ಸರಿ ಕೇಳಿದ್ರು ಕೂಡ ಏನಾದ್ರೂ ಒಂದು ಕಾರಣ ಹೇಳ್ತಾರೆ, ಕೊಡ್ತೇವೆ ಕೊಡುದಿಲ್ಲ ಅಂತ ಹೇಳುದಿಲ್ಲ, ಕೊಡ್ತೇವೆ, ಅದು ಬಾಂಬೆಯಿಂದ ಬರಬೇಕು, ಚೆಕ್ ಬಾಂಬೆಯಿಂದ ಬರಬೇಕು. ಏನಾಗಿದೆ ಅಂದ್ರೆ ನಾವು ಒಂದು ಆಲೋಚನೆಯಲ್ಲಿ ನನಗೆ ತಿಳಿದು ಬಂದ ರೀತಿಯಲ್ಲಿ ನಮಗೆ ಕೆಲವು ಸಲ ಈಗ ನನಗೆ 20 ಲಕ್ಷ ರೂಪಾಯಿ 21 ಲಕ್ಷ ರೂಪಾಯಿ ಬಾಕಿ ಉಂಟು ನನ್ನ ಲೆಕ್ಕದಲ್ಲಿ, ಆದ್ರೆ ಅವ್ರ ಲೆಕ್ಕಾಚಾರದಲ್ಲಿ 10 ಲಕ್ಷ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿಂದ ಹಣ ಬಂದಿದೆ ಬಾಂಬೆಯಿಂದ, ಇಲ್ಲಿ ಮಿಸ್ಯೂಸ್ ಆಗಿದೆ. ಇವರಿಂದ ಗೊತ್ತುಂಟಾ ಇವರು ಯಾವ ರೀತಿ ಚೀಟ್ ಮಾಡ್ತಾರೆ ಅಂದ್ರೆ, ಈಗ ಇವರಿಗೆ ಹಣ ಕೊಡ್ಬೇಕು, ಅವರಿಂದ ಮಾಡ್ತಾರೆ ಗೊತ್ತುಂಟಾ? ಇವರಿಗೆ ನೋಡಿ, ಸಬ್ ಕಾಂಟ್ರಾಕ್ಟರ್ ಆಗಿರ್ಬೋದು, ಸಪ್ಲೈಯರ್ ಆಗಿರ್ಬೋದು, ಇವರಿಗೆ ಯಾರು ನಮ್ಮ ಗ್ರಾಹಕರಿಗೆ ಯಾರು ಫ್ಲಾಟ್ ಪರ್ಚೇಸ್ ಮಾಡೋರಿಗೆ ನೇರಕ್ಕೆ ಸಂಪರ್ಕ ಇರುವುದಿಲ್ಲ. ಇವರಿಂದ ಮಾಡ್ತಾರೆ, ನೋಡಿ ನಮ್ಗೆ ಇಷ್ಟು ಫ್ಲಾಟ್ ಉಂಟು, ಖಾಲಿ ಉಂಟು, ನಮ್ಗೆ ಹಣ ಬರ್ಲಿಲ್ಲ, ನಮ್ಗೆ ಫ್ಲಾಟ್ನೇ ಬರಲಿಲ್ಲ, ನಾನು ಎಲ್ಲ ಕಡೆಯಿಂದ ಎಂತೆಂತ ವ್ಯವಸ್ಥೆ ಮಾಡಿಕೊಂಡು ನಾನು ಪಾಪ ಇಲ್ಲಿ ನಿಮ್ಗೆಲ್ಲ ಸುರಿಯುದು, ವರಿ ಮಾಡಬೇಡಿ, ಇಷ್ಟು ಫ್ಲಾಟ್ ಬಾಕಿ ಉಂಟಲ್ಲ, ಇನ್ನು ಕಸ್ಟಮರ್ಸ್ ಹಣ ಕೊಟ್ಟಾಗ ಮಾಡ್ತೇವೆ ಅಂತ. ನಾವು ಪ್ರೊಟೆಸ್ಟ್ ಮಾಡಿದ ನಂತರ ಇವರಿಗೆಲ್ಲ ಗೊತ್ತಾಯ್ತು, ಸ್ವಲ್ಪ ಲಾಸ್ಟ್ ಮಿನಿಟ್ ಅಲ್ಲಿ ಗೊತ್ತಾಯ್ತು. ಯಾಕಂದ್ರೆ ಕಸ್ಟಮರ್ಸ್ 90% 95% ಸಹ ಕೊಟ್ಟಿದ್ದಾರೆ. ಈಗ ಟೆನ್ಷನ್ ಆಗಿದೆ ನಮ್ಗೆಲ್ಲ. ಇಲ್ಲದೆ ನಮ್ಮ ಮನಸ್ಸಲ್ಲಿ ಎಂತ ಆಯ್ತು, ಪರವಾಗಿಲ್ಲ, ಅಲ್ಲಿ ಎಷ್ಟಾದ್ರೂ ಕೂಡ ಕಸ್ಟಮರ್ ಈಗ 1.5 ಕೋಟಿದು ಫ್ಲಾಟ್ ಆದ್ರೆ 75 ಲಕ್ಷ ಕೊಟ್ಟಿರ್ಬೋದು, ಪಾಪ 75 ಲಕ್ಷ ಬಾಕಿ ಉಂಟು. 75 ಲಕ್ಷದಾಗಿ ಒಂದು ಸಾಧಾರಣ 126 ಫ್ಲಾಟ್ ಆದ್ರೆ ಸಾಧಾರಣ ಕೋಟಿ ಗಟ್ಟಲೆ ಹಣ ಉಂಟು. ನಮ್ಮ ಹಣಕ್ಕೆ ಸಮಸ್ಯೆ ನಮ್ಮ ಹಣಕ್ಕೆ ಸಮಸ್ಯೆ ಆಗ್ಲಿಕ್ಕೆ ಇಲ್ಲ. ನಮ್ಮ ಹಣ ಹೇಗಾದ್ರೂ ಅಲ್ಲಿ ಉಂಟಲ್ಲ, ಒಂದೇಳ ಓಡಿ ಹೋದ್ರೆ ಸಹ ಇಲ್ಲಿ ಇರುವವರು ಅದು ಹೇಗಾದ್ರೂ ಮ್ಯಾನೇಜ್ ಮಾಡ್ತಾರೆ, ಮುಂದೆ ವಹಿಸ್ಕೊಂಡವರು. ಈಗ ನೋಡಿದ್ರೆ 2-3 ಕಸ್ಟಮರ್ ಹೇಳ್ತಾರೆ, ನಾವು 100% ಪೇಮೆಂಟ್ ಮಾಡಿದ್ದೇವೆ ಅಂತ ಹೇಳಿ. 100 ಅಂದ್ರೆ ಹಣ ಇದ್ದವರು 100% ಪೇಮೆಂಟ್ ಮಾಡಿದ್ರೆ, ಆದ್ರೆ 90% 80% ಮಾತ್ರ ಕೆಲಸ ಆಗಿದೆ ಅಲ್ಲಿ. ಇನ್ನು ಕೂಡ ಪೆಂಡಿಂಗ್ ಉಂಟು, ಎಷ್ಟು ಲಕ್ಷದ ಪೆಂಡಿಂಗ್ ಉಂಟು. ಅದು ಇಂಟೀರಿಯರ್ ಎಲ್ಲ ಬಾಕಿ ಇದೆ, ಎಲ್ಲ ಬಾಕಿ ಇದ್ದು ಹಣವೆಲ್ಲ ತಗೊಂಡಿದ್ದಾರೆ ಅವರು.
ಮತ್ತೆ ಇಲ್ಲಿ ಮತ್ತೊಂದು ವಿಷಯ ಅಂದ್ರೆ ಅವ್ರು ಎಂತ ಇದ್ರೆ ಚೆಕ್ ಅಲ್ಲದೆ ಡೈರೆಕ್ಟ್ ಕ್ಯಾಶ್ ಪೇಮೆಂಟ್ ಮಾಡೋದಿಲ್ಲ. ಓಕೆ ಓಕೆ, ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡೋಣ. ಒಂದು ಸಣ್ಣ ಬ್ರೇಕ್ ಅನ್ನು ತೆಗೆದುಕೊಂಡು. ಎಸ್ ವೀಕ್ಷಕರು, ಈಗಾಗಲೇ ಕಾರ್ಮಿಕರು ಏನೆಲ್ಲ ಸಮಸ್ಯೆಗಳನ್ನ ಇವತ್ತು ಎದುರಿಸ್ತಾ ಇದ್ದಾರೆ, ಬಿಲ್ಡರ್ಸ್ನಿಂದ ಯಾವ ರೀತಿಯಲ್ಲಿ ಮೋಸ ಆಗ್ತಿದೆ ಅನ್ನುವಂತಹ ಆರೋಪಗಳೆಲ್ಲವೂ ಕೂಡ ಒಂದು ಕಡೆ ವ್ಯಕ್ತ ಆಯಿತು. ಹಾಗೆ ಇನ್ನಷ್ಟು ವಿಚಾರಗಳನ್ನ ಮಾತಾಡಲಿಕ್ಕಿದ್ದೇವೆ. ಯಾಕಂತ ಹೇಳಿದ್ರೆ ಮುಂದೆ ಹೇಗೆ ಅಥವಾ ಹೇಗೆ ಅವರಿಗೆ ಬರಬೇಕಾದಂತಹ ಬಾಕಿ ಹಣವನ್ನ ಒದಗಿಸಿ ಕೊಡೋದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ಪ್ರಚಲಿತಕ್ಕೆ ಮತ್ತೆ ಸ್ವಾಗತ. ಎಸ್, ಈಗಾಗಲೇ ಕಾರ್ಮಿಕರು ಏನೆಲ್ಲ ಸಮಸ್ಯೆಗಳನ್ನ ಇವತ್ತು ಎದುರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಜೊತೆಗೆ ಪ್ರತಿಯೊಂದು ಅವರಿಗೊಂದು ಸಂಬಳ ಕೂಡ ಇವತ್ತು ಸಿಗ್ತಾ ಇಲ್ಲ, ಒಂದು ಹೊತ್ತಿನ ಊಟಕ್ಕೂ ಕೂಡ ಅವರಿಗೆ ಇವತ್ತು ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದು. ಹಾಗಾದ್ರೆ ಬೇರೆ ಬೇರೆ ಪ್ರದೇಶಗಳಿಂದ ಬಂದಂತಹ ಕಾರ್ಮಿಕರ ಒಂದು ಸ್ಥಿತಿ ಹೇಗೆ ಅನ್ನುವಂತಹ ಪ್ರಶ್ನೆ ಕೂಡ ಒಂದು ಕಡೆ ಮೂಡುತ್ತೆ. ಆ ನಿಟ್ಟಿನಲ್ಲಿ ಕಾರ್ಮಿಕರಿಗೆ ಸಿಗ್ಬೇಕಾದಂತಹ ಸೌಲಭ್ಯಗಳು ಇವತ್ತು ಸಿಗ್ತಾ ಇದೆಯಾ ಅನ್ನುವಂಥದ್ದು. ಎಸ್, ಈಗಾಗಲೇ ಅನಿಲ್ ಪೂಜಾರಿ ಅವರು ನೀವು ಹೇಳಿದ್ರಿ ಸಾಕಷ್ಟು ವಿಚಾರಗಳನ್ನ. ಈಗಾಗಲೇ ಹೇಳಿದ್ರಿ, ಈಗ ಬರಬೇಕಾದಂತಹ ಹಣ ಕೂಡ ನಿಮ್ಗೆ ಸಿಗ್ತಾ ಇಲ್ಲ, ಗ್ರಾಹಕರನ್ನ ಕೇಳಿದಾಗ ನಾವು ಕೊಟ್ಟಿದ್ವಿ ಅನ್ನುವಂತಹ ಮಾತನ್ನ ಹೇಳಿದ್ರು ಅಂತ. ಇನ್ ಮುಂದೆ ಏನು, ಅಥವಾ ಯಾವ ರೀತಿಯಲ್ಲಿ ನೀವು ಆ ಹಣವನ್ನ ಎಲ್ಲರೂ ಕೂಡ ಸಿಗೋ ಹಾಗೆ ಒಂದು ನ್ಯಾಯಯುತವಾದಂತಹ ಹೋರಾಟ ನಿಮ್ದಂತ? ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ, ನಿರಂತರವಾಗಿ ನಡೀತಾ ಇರ್ತದೆ. ನಮ್ಮ ಹಣ ನಮಗೆ ಬರುವವರೆಗೆ ನಾವು ಸ್ಟ್ರೈಕ್ ಅನ್ನು ಅಂದ್ರೆ ಯಾವ ಸ್ಟಾಫ್ ಅನ್ನು ಕೂಡ ಒಳಗಡೆ ಬರುವುದಿಲ್ಲ, ಗ್ರಾಹಕರನ್ನು ಕೂಡ ಒಳಗಡೆ ಬಿಡುವುದಿಲ್ಲ. ಮತ್ತೆ 22 ಫ್ಲಾಟ್ಸ್ ಉಂಟಲ್ಲ, ಈಗ ಆಲ್ರೆಡಿ ಈಗ ಹೇಳಿದ ಪ್ರಕಾರ 22 ಈಗ ಖಾಲಿ ಫ್ಲಾಟ್ ಉಂಟು. ಅವತ್ತು ಯಾರು ಏಕೆ ಬುಕ್ಕಿಂಗ್ ಆದವರು 95% 90% ಕೊಟ್ಟಿದ್ದಾರೆ. ಈಗ ಖಾಲಿ ಉಂಟು, ಈ ಬುಕ್ಕಿಂಗ್ ಆಗ್ಲಿಕ್ಕೆ ಉಳಿದಂತ ಫ್ಲಾಟ್ಸ್ ಉಂಟು, ಅದ್ರಲ್ಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಅದನ್ನೆಂತ ಮಾಡ್ಬೇಕು, ಇವರು ಲ್ಯಾಂಡ್ ಓನರ್ ಇದ್ದಾರೆ, ಅವರು ಸ್ವಲ್ಪ ಜೆಂಟಲ್ಮ್ಯಾನ್, ಯಾರು ಅದ ಲ್ಯಾಂಡ್ ಲಾರ್ಡ್ ಇದ್ದಾರೆ, ಅವರಿಗೆ ಬೇರೆ ಬೇರೆ ಪ್ರಾಜೆಕ್ಟ್ ಉಂಟು. ಯಾಕಂದ್ರೆ ಅವರು ಲೇಬರ್ಗೆ ಯಾರಕ್ಕೆ ಸಹ ಅನ್ಯಾಯ ಮಾಡಿದ, ನಮಗೆ ದೂರ ಇಷ್ಟು ನಮ್ಗೆ ಬರ್ಲಿಲ್ಲ, ಅವರಿಗೆ ರೆಡಿ ಇದ್ದಾರೆ, ಅದರ ಮೇನ್ ಲ್ಯಾಂಡ್ ಆರ್ಡರ್ ಇದ್ದಾರೆ. ಅವ್ರು ಹೇಳ್ತಾರೆ ನಾವು ಈಗ ಅದನ್ನು ವಹಿಸ್ಕೊಳ್ಲಿಕ್ಕೆ ರೆಡಿ ಇದ್ದೇವೆ, ನಾವು ವಹಿಸ್ಕೊಂಡು ನಾವು ಸಪ್ಲೈಯರ್ ಮತ್ತೆ ಕಾರ್ಮಿಕರಿಗೆ ಆಗುವಂತ ಹಣವನ್ನು ಕೊಡ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳ್ತಾರೆ. ಬಟ್ ಆದ್ರೆ ಅದಕ್ಕೋಸ್ಕರ ಇವ್ರು ಎಂತ ಮಾಡ್ಬೇಕು, ಇದ್ದ ಫ್ಲಾಟ್ ಅನ್ನಲ್ಲಿ ಇಷ್ಟು ಫ್ಲಾಟ್ ಅಂತ ಇವರಿಗೆ ಕೊಡ್ಬೇಕು. ಯಾರಿಗೆ ಯಾರು ಲ್ಯಾಂಡ್ ಓನರ್ ಇದ್ದಾರಲ್ಲ ಅವರಿಗೆ ಕೊಡ್ಬೇಕು, ಬಿಲ್ಡರ್ಸ್ ಇವರಿಗೆ ಲ್ಯಾಂಡ್ ಅವ್ರಿಗೆ ಕೊಡ್ಬೇಕು. ಇದು ಈಗ ಇದನ್ನು ಈ ಅಗ್ರಿಮೆಂಟ್ ಅನ್ನ ಈ ಬಿಲ್ಡರ್ಸ್ ಮಾಡ್ತಾ ಇಲ್ಲ. ಅದು ಮಾಡಿದ್ರೆ ಸಮಸ್ಯೆ ಸಾಲ್ವ್ ಆಗ್ತದೆ. ಯಾಕಂದ್ರೆ ಆಗ ಲ್ಯಾಂಡ್ ಲಾರ್ಡ್ ಎಂತ ಮಾಡ್ತಾರೆ, ಅವರು ಇವರ ಈ ಇಷ್ಟು ಫ್ಲಾಟ್ ಅನ್ನ ಅವರು ಪರ್ಚೇಸ್ ಮಾಡ್ಕೊಂಡು ಲೇಬರ್ಗೆ ಆಗಿರ್ಬೋದು ಸಪ್ಲೈಯರ್ಸ್ಗೆ ಎಲ್ಲರಿಗೆ ಕೊಟ್ಟು ಆ ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡಿ ನೋಡ್ತಾರೆ. ಹಾಗೆ ನೋಡಿದ್ರೆ ಇದು ಪ್ರೋಸೆಸ್ ಕಂಪ್ಲೀಟ್ ಆಗ್ತದೆ, ಸಮಸ್ಯೆ ಆಗುದಿಲ್ಲ. ಅದಾಗುದು ಒಂದು ತಿಂಗಳಿಂದ ಲ್ಯಾಂಡ್ ಲಾರ್ಡ್ ಅವರು ಪ್ರಯತ್ನ ಪಟ್ಟರು, ನೋಡ ನಾವು ತೆಗೆದುಕೊಡ್ತೇವೆ ಏನ್ ಮಾಡ್ತಾರೆ ನೋಡು, ಆದ್ರೆ ಇವರು ಅದಕ್ಕೆ ಸ್ಪಂದಿಸಲಿಲ್ಲ. ಕಾಂಟ್ರಾಕ್ಟರ್ ಬಿಲ್ಡರ್ ಇದ್ದಾರಲ್ಲ ಬಾಂಬೆ ಅವರು ಸ್ಪಂದಿಸುವುದಿಲ್ಲ. ಆದ್ರಿಂದ ಅವರು ಹೇಳಿದ್ರು ನೀವು ಹೇಗೆ ಬೇಕು ಹಾಗೆ ನೀವು ವಸೂಲು ಮಾಡಿಕೊಳ್ಳಿ ಅಂತ. ಅದಕ್ಕೆ ಬೇಕು ನಾವು ಬಂದ್ ಮಾಡಿದ್ದೇವೆ. ನಮಗೆ ಇವತ್ತು ಬೇಸರ ಎಷ್ಟು ದಿನದಿಂದ 5 ದಿವಸದಿಂದ ಸ್ಟ್ರೈಕ್ ನಡೀತಾ ಉಂಟು. ಓಕೆ, ನಿಮ್ಗೆ ಸಮಸ್ಯೆ ಎಷ್ಟು ದಿನದಿಂದ ಅಂದ್ರೆ ಎಷ್ಟು ತಿಂಗಳಿಂದ ಒಂದು ಸ್ಯಾಲರಿ ಸಿಗ್ತಾ ಇಲ್ಲ ಅಥವಾ ಈ ತರ ಸಮಸ್ಯೆಗಳೆಲ್ಲ ತುಂಬಾ? ಈಗ ನಮ್ಗೆ 1-2 ವರ್ಷದಿಂದ ಕೂಡ ಸಂಬಳ ಬಾಕಿ ಉಂಟು. ಒಂದು 25,000 ರೂಪಾಯಿ ತಿಂಗಳಿಗೆ ಒಂದು ಬಿಲ್ ಮಾಡಿದ್ರೆ ಒಂದು 4 ತಿಂಗಳಿಗೆ ಒಂದ್ಸಲ 25,000 ರೂಪಾಯಿ 50,000 ರೂಪಾಯಿ ಹೀಗೆ ರಿಲೀಸ್ ಮಾಡ್ತಾ ಇದ್ರು. ಪೆಂಡಿಂಗ್ ಆಗಿ ಇಷ್ಟವರೆಗೆ ಇಷ್ಟು ನಿಂತಿದೆ. ಮುಖ್ಯವಾಗಿ ಇನ್ನೊಂದು ವಿಚಾರ ಕೇಳ್ಬೇಕು, ಈಗಾಗಲೇ ಕಾರ್ಮಿಕರಿಗೆ ಸರಿಯಾದ ಹಣ ಸಿಗ್ಲಿಲ್ಲ ಅಂತ ಎಷ್ಟೋ ಜನ ಕಾರ್ಮಿಕರು ಬಿಟ್ಟು ಹೋದ್ರ ಹೇಗೆ? ಹೌದು, ತುಂಬಾ ಜನ ಹಣ ಬಿಟ್ಟು ಹೋಗಿದ್ದಾರೆ. 2 ಲಕ್ಷ 3 ಲಕ್ಷ ಆಗುವ ಸಬ್ ಕಾಂಟ್ರಾಕ್ಟರ್ಸ್ ಎಲ್ಲ ಇದು ಆಗುವಂತದ್ದಲ್ಲ, ನಾನು ಬೇರೆ ಎಲ್ಲಿಯಾದ್ರೂ ಕೆಲಸ ಮಾಡಿ ಹೋಗುವಂತ ಬಿಟ್ಟು ಶಾಪ ಇಟ್ಟು ಹೋಗಿದ್ದಾರೆ. ಅವರಿಗೆ ಇಲ್ಲ, ಈಗ ಈ ಮನುಷ್ಯರಿಗೆ ಯಾಕೆ ಗೊತ್ತಾ, ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಈಗ ಮಾತ್ರ ಸಿಕ್ಕಿ ಬಿದ್ದಾರೆ ಅಷ್ಟೇ, ಈಗ ಹೋಗ್ಬೋದು ಇವರೆಲ್ಲ ಅಂತ ಹೇಳಿ. ಆದ್ರೆ ನಾವು ಇಲ್ಲಿ ಲೋಕಲ್ಸ್ ನಮ್ಗೆ ಎಲ್ಲಿಗೆ ಹೋಗುದು, ನಾವು ಇಲ್ಲೇ ಇರ್ತೇವಲ್ಲ, ಅದಕ್ಕೆ ಬೇಕಾಗಿ ನಾವು ಇವರನ್ನು ಅಪ್ರೋಚ್ ಆಗಿ ನಮಗೆ ಸಹಾಯ ಮಾಡ್ಬೇಕಂತ ಕೇಳಿದಾಗ ಮೊದಲು ಇಲ್ಲಿ ನಾವು ತುಳುನಾಡು ವೇದಿಕೆ ಅವರ ಫ್ಲಾಟ್ಗೆ ಎಂಟ್ರಿ ಆಗೋ ಮೊದಲಲ್ಲಿ ತುಂಬಾ ದೌರ್ಜನ್ಯ ನಡೀತಿತ್ತು. ಅಲ್ಲಿ ಕಾರ್ಮಿಕರಿಗೆ ಹೆಲ್ಮೆಟ್ ಅಲ್ಲಿ ಹೊಡೆಯುವುದಂತೆ, ಅವನಿಗೆ ಸಮಸ್ಯೆ ಮಾಡೋದಂತೆ, ಅವನಿಗೆ ತುಳಿಯುವುದಂತೆ, ತುಂಬಾ ರೀತಿಯಲ್ಲಿ ದೌರ್ಜನ್ಯ ಮಾಡಿದ್ದಾರೆ. ಎಲ್ಲರೂ ಹೇಳಿದ್ರೆ ಇಂಥ ಪರಿಸ್ಥಿತಿ ಅಲ್ಲಿ ಇರುವಂತಹ ಸಬ್ ಕಾಂಟ್ರಾಕ್ಟರ್ ಆಗಿರ್ಬೋದು ಕಾರ್ಮಿಕರು ಹೇಳ್ತಾರೆ, ನಾವು ಇಂಥ ಪರಿಸ್ಥಿತಿ ನಾವು ಎಲ್ಲಿ ಕೂಡ ಅನುಭವಿಸಲಿಲ್ಲ. ಅವ್ರು ಹೇಳ್ತಾರೆ ಅಟ್ಲೀಸ್ಟ್ ನಮ್ಗೆ ಇಲ್ಲಿ ಅಟ್ಲೀಸ್ಟ್ ನೀವಾದ್ರೂ ನಮ್ಗೆ ಒಂದು ಬೆಂಬಲ ನಿಂತಿದ್ರ, ಅದರಿಂದಾಗಿ ಬಚಾವ್ ಅಂತ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಈಗ ಬೇಸರ ಆಗ್ತದೆ ಅಂದ್ರೆ ಈ ವ್ಯಕ್ತಿ ನಾವು ಕೂಡ ಈ ವ್ಯಕ್ತಿಗೆ ನಾವು ಈಗ ಬಿಲ್ಡರ್ಗೆ ನಾವು ಒಂದು ಟೈಮ್ ಸಹಾಯ ಮಾಡಿದ್ದೇವೆ. ಯಾಕಂದ್ರೆ ಕಾರ್ಮಿಕರ ಮುಖ ನೋಡಿ ಎಲ್ಲರೂ ಸಹ ನೋಡಿಕೊಂಡು ಸಹಾಯ ಮಾಡಿದ್ದೇವೆ. ಆದ್ರೆ ಇವತ್ತು ಬೇಸರ ಆಗ್ತಾ ಉಂಟು, ಇವರು ಒಬ್ಬರಿಗೆಲ್ಲ ಇವರು ಫ್ಲಾಟ್ ಪರ್ಚೇಸ್ ಮಾಡುವವರಿಗೆ ಅನ್ಯಾಯ ಮಾಡಿದ್ದಾರೆ. ಅವರು ಪಾಪ ಗೋಳು ಕೇಳಲಿಕ್ಕೆ ಆಗುದಿಲ್ಲ. ಅವ್ರಿಗೆ ಪ್ರತಿಯೊಬ್ಬರು ಸಹ ಇಲ್ಲಿ ನಮ್ಮ ಧರಣಿ ಜಾಗಕ್ಕೆ ಬರ್ತಾ ಇದ್ದಾರೆ.
ಈಗ ಬಿಲ್ಡಿಂಗ್ ಲ್ಯಾಂಡ್ ಲಾರ್ಡ್ ಇದ್ದಾರೆ ಯಾರು, ಈಗ ಅದು 40-60 ಏನೋ ಇದರಲ್ಲಿ ಕಾಂಪ್ರಮೈಸ್ ಅಲ್ಲಿ ಆಗುದು, ಜಾಗ ಕೊಟ್ಟವರು ಮತ್ತೆ ಬಿಲ್ಡಿಂಗ್ ಡೆವಲಪ್ ಮಾಡುವವರು, ಅವರು ಪಾಪ ಈಗ ಕಷ್ಟದಲ್ಲಿದ್ದಾರೆ. ಯಾಕಂದ್ರೆ ಅವ್ರಿಗೆ ಇಷ್ಟು ಪರ್ಸೆಂಟ್ ಅಂತ ಹೇಳ್ಕೊಂಡಿರ್ತಾರಲ್ಲ, ಅವರು ಕೆಲವರಿಗೆ ಇದು ಮಾಡಿದ್ದಾರೆ, ಯಾರು ಕೆಲವರಿಗೆ ಬುಕ್ಕಿಂಗ್ ಮಾಡಿದ್ದಾರೆ. ಈಗ ಅವರಿಗೆ ಕೂಡ ಇದು ಸಮಸ್ಯೆ ಆಗಿದೆ. ಈಗ ಒಂದು ವೇಳೆ ಇವ ಬಿಲ್ಡರ್ ಓಡಿ ಹೋದ್ರೆ ಕೂಡ ಅವರಿಗೆ ಕಂಪ್ಲೇಂಟ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಅವರು ಕೆಲವರು ಬುಕ್ ಮಾಡಿರ್ತಾರೆ. ಅಂತ ಒಂದು ತ್ರಿಶಂಕು ಪರಿಸ್ಥಿತಿಯಲ್ಲಿದ್ದಾರೆ. ಎಲ್ಲ ರೀತಿಯಲ್ಲಿ ಇವರು ಒಂದು ಇಂಟೆನ್ಷನಲಿ ಈಗ ಪೂರ್ವ ಯೋಜಿತವಾಗಿ ಪ್ಲಾನ್ ಪ್ರಕಾರ ಇವರು ಒಂದು ವಂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಸಂಶಯ ಆಗ್ತಾ ಉಂಟು. ಯಾಕಂದ್ರೆ ಇವತ್ತು ಕ್ಲೈಂಟ್ ಅವರು ನಮ್ಮ ಹತ್ರ ಬಂದು ಹೇಳ್ತಾ ಇದ್ದಾರೆ, ದಯವಿಟ್ಟು ನೀವು ಈಗ ಹೋರಾಟ ಮಧ್ಯೆ ನಮ್ಗೆ ಒಳ್ಳೇದಾಯ್ತು, ದಯವಿಟ್ಟು ನೀವು ಒಂದು ಪಾಸ್ಪೋರ್ಟ್ ಸೀಸ್ ಮಾಡಿಸಿ ಅಂತ. ಆಗ ನೋಡಿ ಅವರೊಂದು ಒಬ್ಬೊಬ್ರು ಪರ್ಚೇಸ್ ಮಾಡುವ ಫ್ಲಾಟ್ ಓನರ್ಸ್ ಏನು ಆರ್ಡಿನರಿ ಅಲ್ಲ, ಫ್ಲಾಟ್ ಪರ್ಚೇಸ್ ಮಾಡೋರು ಅಷ್ಟು ಸ್ಟ್ರಾಂಗ್ ಒಂದು ಗಣ್ಯ ವ್ಯಕ್ತಿಗಳು. ಅಂತ ವ್ಯಕ್ತಿಗಳು ಇವತ್ತು ಎದುರಿ ಹೋಗಿದ್ದಾರೆ. ಅವರೇ ಹೇಳ್ತಿದ್ದಾರೆ, ನಾವು ಎಂತ ಮಾಡುದು, ನಮ್ದು ಪರಿಸ್ಥಿತಿ ಹೇಗೆ, ನೀವು ಹೇಗಾದ್ರೂ ಮಾಡಿ ಇದನ್ನು ಪಾಸ್ಪೋರ್ಟ್ ಸೀಸ್ ಹೋಗಿ ಮಾಡಿ ಆ ರೀತಿಯಲ್ಲಿ ಒಂದು ಅವರ ಭಯವನ್ನ ವ್ಯಕ್ತಪಡಿಸಿದ್ದಾರೆ. ಮುಖ್ಯವಾಗಿ ಈಗ ನೀವು ಮುಂದೆ ಏನ್ ಮಾಡ್ಬೇಕಂತ ಇದ್ರ ಅಥವಾ ಹೇಗೆ ಅವರಿಗೆಲ್ಲರೂ ಕೂಡ ಈ ನೋಡಿ, ನಾವು ತುಳುನಾಡು ರಕ್ಷಣಾ ವೇದಿಕೆ ಈ ಹಿಂದೆ ಸಂದರ್ಭದಲ್ಲಿ ಹಲವಾರು ಕಾರ್ಮಿಕರಿಗೆ ತೊಂದರೆ ಆದ ಸಂದರ್ಭದಲ್ಲಿ ಅವರಿಗೆ ಪರವಾಗಿ ನಿಂತು ನಾವು ಅವರಿಗೆ ನ್ಯಾಯ ತೆಗೆದುಕೊಟ್ಟಿದ್ದೇವೆ. ಈ ಹಿಂದೆ ಕೂಡ ಹಲವಾರು ಇದೇ ಬಿಲ್ಡಿಂಗ್ ಅಲ್ಲಿ ಕಾರ್ಮಿಕರಿಗೆ ಹಲವಾರು ಸಂದರ್ಭದಲ್ಲಿ ನಾವು ಇವತ್ತು ALC ಆಗಿರುವ ಅಸಿಸ್ಟೆಂಟ್ ಲೇಬರ್ ಕಮಿಷನರು ಈ ಹಿಂದೆ ನಾಗೇಶ್ ಇದ್ರು, ಈಗ ನಾಗರಾಜ್ ಇದ್ರು, ಅದಕ್ಕಿಂತ ಮೊದಲು ಲೇಬರ್ ಆಫೀಸ್ ಮೈಲಾರಪ್ಪ ಇದ್ರು, ಅವರಿಗೆಲ್ಲ ಗೊತ್ತು. ಇದೇ ರೀತಿಯಲ್ಲಿ ಹಲವಾರು ಸಂದರ್ಭದಲ್ಲಿ ಈ ಹಿಂದೆ ಕಾರ್ಮಿಕರಿಗೆ ತೊಂದರೆ ಆದಾಗ ನಾವು ಕಾರ್ಮಿಕರಿಗೆ ಮಾತಾಡಿಕೊಂಡು ಇವರಿಗೆ ನ್ಯಾಯ ತೆಗೆಸಿಕೊಟ್ಟಿದ್ದೇವೆ. ಹಲವಾರು ಕಾರ್ಮಿಕರಿಗೆ ನಾವು ಹಣವನ್ನು ತೆಗೆಸಿಕೊಟ್ಟಿದ್ದೇವೆ. ಬಟ್ ಈ ಸಲ ಈ ವ್ಯಕ್ತಿಯೇ ಇಲ್ಲಿ ಇಲ್ಲ, ಎಲ್ಲಿ ಬಾಂಬೆಯಲ್ಲಿ ಕೂತಿದ್ರಿಂದಾಗಿ ನಮ್ಗೆ ಹಣ ತೆಗೆಸಲಿಕ್ಕೆ ಕಷ್ಟ ಆಗ್ತಾ ಉಂಟು. ಆದ್ರೆ ಸಹ ನಾವು ಎಲ್ಲಿ ತನಕ ನ್ಯಾಯ ಸಿಗುದಿಲ್ಲ ಅಲ್ಲಿ ತನಕ ನಮ್ಮ ಹೋರಾಟ ನಿರಂತರ ಆಗಿರ್ತದೆ. ನಾವು ಈ ಸಲ ಮೊನ್ನೆ ಕೂಡ ಅವರಿಗೆ ಬಿಲ್ಡರ್ ಪ್ರತಿಭಟನಾ ನಿರತ ಸಂದರ್ಭದಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಫೋನ್ ಮಾಡಿದೆ, ಶೇಖ್ ಮತೀನ್ ಅವರಿಗೆ. ಆಗ ಅವರ ಫೋನಲ್ಲಿ ನಂಗೆ ಕೊಟ್ಟರು, ನಾನು ಫೋನಲ್ಲಿ ಡೈರೆಕ್ಟ್ ಅವ್ರಿಗೆ ಹೇಳಿದ್ದೇನೆ, ನೋಡಿ ನೀವು ದೂರ ನಿಂತ್ರೆ ಏನು ಸಮಸ್ಯೆ ಸಾಲ್ವ್ ಆಗುದಿಲ್ಲ. ಬಿಲ್ಡರ್ಗೆ ನಾನು ಧೈರ್ಯವಾಗಿ ಹೇಳಿದ್ದೇನೆ. ಅವ್ರು ನನ್ನ ಹೇಳಿದ್ರು, ಯೋಗೀಶ್ ಪ್ಲೀಸ್ ಸಾಲ್ವ್ ಕರೋ. ನಾನು ಹೇಳಿದೆ, ನೋಡಿ ನೀವು ದೂರ ನಿಂತು ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನಿಮ್ಮ ಬಗ್ಗೆ ಭರವಸೆ ಯಾರು ಸಹ ಎತ್ತಲಿಕ್ಕೆ ರೆಡಿ ಇಲ್ಲ. ನಿಮ್ಮ ಪರವಾಗಿ ಯಾರಾದ್ರೂ ಒಬ್ಬ ವ್ಯಕ್ತಿ ಬರ್ಲಿ, ಬಂದು ನಮ್ಗೆ ಭರವಸೆ ಕೊಡ್ಲಿ, ನಾವು ಸಾಲ್ವ್ ಮಾಡ್ತೇವೆ. ಅಥವಾ ಯಾರು ಕ್ಲೈಂಟ್ ಅದು ಬರ್ಲಿ, ಯಾರು ಬಂದು ಭರವಸೆ ಕೊಟ್ರೆ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ. ಅಥವಾ ನೀವು ಇಲ್ಲಿ ಬನ್ನಿ, ಇಲ್ಲಿ ಏನ್ ಸಮಸ್ಯೆ ಆಗಿದೆ ನೀವು ಬಂದು ಹೇಳಿ, ನಂಗೆ ಹಣ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ, ನಂಗೆ ಸ್ವಲ್ಪ 1 ತಿಂಗಳ ಸಮಯ ಕೊಡಿ, ನಾವು ಲ್ಯಾಂಡ್ ಲಾರ್ಡ್ ಏನಾದ್ರು ಪರಿಹಾರ ಮಾಡ್ತೇವೆ. ಏನಾದ್ರೂ ಅವ್ರು ಬಂದು ಸ್ವಲ್ಪ ಮಾತಾಡಿದ್ರೆ ಆಗ್ತದೆ. ಅಟ್ಲೀಸ್ಟ್ ಅವರಿಗೆ ಅಲ್ಲಿ ಕಾರ್ಮಿಕರು ಊಟ ಮಾಡ್ಲಿಕ್ಕೆ ಸಹ ಪರಿಸ್ಥಿತಿ ಇಲ್ಲ. ಅವ್ರಿಗೆ ಊಟ ಆಗ್ಲಿಕ್ಕೆ ಏನಾದ್ರು ರೇಷನ್ ಕೊಡುವಂತದ್ದಾಗಿರ್ಬೋದು, ಅಲ್ಲಿಗೆ ಸಹ ಏನಾದ್ರು ಸ್ವಲ್ಪ ಅಲ್ಲೇ ಸೈಟ್ ಅಲ್ಲಿ ಏನಾದ್ರು ಅವರಿಗೆ ನಿರಂತರ ಒಂದು ಬೆಳಿಗ್ಗೆ ಹೊತ್ತು ರಾತ್ರಿ ಹೊತ್ತಿಗೆ ಏನಾದ್ರು 2 ಹೊತ್ತಿದ್ದು ಊಟದ ವ್ಯವಸ್ಥೆ ಏನಾದ್ರು ಮಾಡ್ಕೊಂಡ ಸೊಲ್ಯೂಷನ್ ಮಾಡ್ಕೊಂಡು ಅವರು ಎದುರು ಬರ್ಬೇಕಲ್ಲ. ದೂರ ಹೋದ ಕೂಡಲೇ ಸಂಶಯ ಜಾಸ್ತಿ ಆಗ್ತದೆ. ನಾನು ಅವ್ರಿಗೆ ಹೇಳಿದೆ, ಮತ್ತೆ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದಾರೆ ಮೊಬೈಲ್. ನಾವು ಇವತ್ತು ಹೋರಾಟಕ್ಕೆ ಕೈ ಆಗ್ಲಿಕ್ಕೆ ಕಾರಣ ಅಂದ್ರೆ ಅವ್ರು ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರು. ಇಲ್ಲದ್ರೆ ನಾವು ಅದೇ ಮೊದಲೇ ನಾವು ಹೋರಾಟ ಸ್ಟಾರ್ಟ್ ಮಾಡೋ ಮೊದಲು ಅವರು ಮೊಬೈಲ್ ಆನ್ ಇಡ್ತಿದ್ರೆ ನಾವು ಇಂದ ಹೋರಾಟಕ್ಕೆ ಕೈ ಆಗ್ತಿರ್ಲಿಲ್ಲ. ನಾವು ಏನಾದ್ರು ಅವರು ನಮಗೆ ಭರವಸೆ ಕೊಟ್ರೆ ಸಮಾಜಕ್ಕೆ ಕೊಟ್ಟು ಏನಾದ್ರು ಮಾಡಿ ಮೀಟಿಂಗ್ ಮಾಡ್ಕೊಂಡು ಏನೋ ಮಾಡ್ತಿದ್ದೆವು. ಈಗ ಅವ್ರು ಮೊಬೈಲ್ ಸ್ವಿಚ್ ಆಫ್ ಮಾಡಿದ ನಂತರ ನಾವು ಎದುರಿಕಿದ್ದೇವೆ. ಈಗ ಇನ್ನೂ ಅವರ ಪರವಾಗಿ ನಿಂತ್ರೆ, ಅವರನ್ನು ನಂಬಿದ್ರೆ ನಾವು ಎಲ್ಲರೂ ಸಹ ಮೋಸ ಹೋಗ್ತೇವೆ. ನಾವು ಸಪ್ಲೈಯರ್ ಸಹ ಮೋಸ ಹೋಗ್ತೇವೆ, ಸಬ್ ಕಾಂಟ್ರಾಕ್ಟರ್ ಸಹ ಮೋಸ ಹೋಗ್ತೇವೆ, ಕಾರ್ಮಿಕ ಸಹ ಮೋಸ ಹೋಗ್ತಾರೆ, ಕ್ಲೈಂಟ್ ಸಹ ಪ್ರತಿಯೊಬ್ಬರು ಸಹ ಮೋಸ ಹೋಗ್ತಾರೆ. ಅದರಿಂದಾಗಿ ಮತ್ತೆ ಕಷ್ಟ ನಮ್ಗೆ. ಅದಕ್ಕೋಸ್ಕರ ನಾವು ಇಂಥ ಸ್ಟೆಪ್ ಅನ್ನ ತಗೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಓಕೆ, ಹಾಗೆ ಅನಿಲ್ ಪೂಜಾರಿ ಅವರೇ, ನೀವಿದೀಗ ಸಾಕಷ್ಟು ಕಾಂಟ್ರಾಕ್ಟ್ಸ್ ಗಳಾಗಿರ್ಬೋದು ಅಥವಾ ಕಾರ್ಮಿಕರಾಗಿರ್ಬೋದು, ನಿಮ್ಮ ಎಲ್ಲ ತೀರ್ಮಾನ ಏನು? ಇದೀಗ ನೀವು ಕೆಲಸವನ್ನ ಸ್ಟಾಪ್ ಮಾಡಿದ್ರಾ ಹೇಗೆ? ಇಲ್ಲ, ನಾವು ಸ್ಟಾಪ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ಭದ್ರತಾ ವ್ಯವಸ್ಥೆ ಕೊಡುವುದು ನಾವು. ಇಷ್ಟರವರೆಗೆ ಏನು ಲೋಪದೋಷ ಇಲ್ಲದ್ರೆ ಭದ್ರತಾ ವ್ಯವಸ್ಥೆ ನಾವು ಕೊಟ್ಟಿದ್ದೇವೆ, ಈಗ ಕೂಡ ಕೊಡ್ತಾ ಇದ್ದೇವೆ. ಅವರು ಇಲ್ಲದಿದ್ರು ಕೂಡ ಆ ಭದ್ರತಾ ವ್ಯವಸ್ಥೆ ಅಲ್ಲಿ ಆಗ್ತದೆ. ಎಷ್ಟೋ ಮೆಟೀರಿಯಲ್ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಬಂದು ಬಿದ್ದಿದೆ. ಯಾವ ವಸ್ತು ಅವರ ಯಾವ ಸ್ಟಾಫ್ ಕೂಡ ಬಂದ್ರೆ ಅವರನ್ನು ಒಳಗಡೆ ಬಿಡ್ತಾ ಇರಲ್ಲದೆ ಅಲ್ಲಿಂದ ಏನು ಕೂಡ ಥೆಫ್ಟ್ ಆಗೋದಾಗೆ ನಾವು ನೋಡ್ತಾ ಅವ್ರು ಬರುವವರೆಗೆ ನಾವು ಕಾಯ್ತಾ ಇರ್ತಾರೆ. ಯಾಕಂದ್ರೆ ನಾವು ಪ್ರೊಟೆಸ್ಟ್ ಹೀಗೆ ಮಾಡ್ತಾ ಇದ್ದೇವೆ. ಇವರ ಸಪೋರ್ಟ್ ಇಂದಾಗಿ ನಾವು ಅಲ್ಲಿ ಕೂತಿರ್ತೇವೆ 24 ಗಂಟೆ ಸ್ವಯಂ ಪ್ರೇರಿತವಾಗಿ. ಯಾರು ಕೂಡ ಬಲವಂತದಲ್ಲ, ಅವರವರೇ ಸ್ವಯಂ ಪ್ರೇರಿತವಾಗಿ ಇವತ್ತು ಧರಣಿ ಸತ್ಯಾಗ್ರಹದಲ್ಲಿ ಕೂತ್ಕೊಂಡಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಯಾರಿಗೆ ಕೂಡ ನಾವು ನೀವು ಬಂದು ಕೂತ್ಕೊಳ್ಳಿ ಅಂತ ಹೇಳುದಲ್ಲ, ಸ್ವಯಂ ಪ್ರೇರಿತಕ್ಕೆ ಅವರಿಗೆ ಈಗ ಕಷ್ಟ ಆಗಿದೆ ಇದು ಮಾಡಿದರೆ ಇವರು ಸೆಕ್ಯೂರಿಟಿ ಅವರ್ಸ್ ಆಗಿ ಅವರಿಗೆ ಭದ್ರತೆಯನ್ನು ಕೊಡ್ತಾರೆ. ನಾಳೆ ಒಂದು ವೇಳೆ ಅಲ್ಲಿ ಸಾಮಾನ್ಯ ಎಂತ ಹೆಚ್ಚು ಕಮ್ಮಿ ಆದ ಸಮಸ್ಯೆ ಅಲ್ಲ, ಅದಕ್ಕೆ ಸೆಕ್ಯೂರಿಟಿ ಅವರ ಕಂಪನಿಯ ಒಬ್ಬ ಸೆಕ್ಯೂರಿಟಿ ಇದ್ದಾರೆ, ಪ್ಲಸ್ ಇವರ ಒಂದು ಸೆಕ್ಯೂರಿಟಿ ಇದ್ದಾರೆ. ಓಕೆ, ಹಾಗೆ ಮುಖ್ಯವಾಗಿ ಇದೀಗ ನೀವು ಇನ್ನೇನು ಮಾಡ್ಬೇಕು ಅನ್ನುವಂಥದ್ದಿದೆ. ಹಾಗೆ ತುಳುನಾಡು ರಕ್ಷಣಾ ವೇದಿಕೆಯವರು ಇದ್ರ ಬಗ್ಗೆ ಈಗಾಗಲೇ ಹೋರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಇನ್ನೂ ಕೂಡ ಅವರು ಬರ್ಲಿಲ್ಲ ಅಥವಾ ಈಗಾಗಲೇ ನೀವು ಹೇಳಿದ್ರೆ ಅವರಿಗೆ ಕಾಲ್ ಮಾಡಿದ್ರೆ ಅವರು ಸ್ವಿಚ್ ಆಫ್ ಬರದಿದ್ರೆ ನೋಡಿ ಎಂತ ಇದ್ರೆ ಸಹ ಆ ಬಿಲ್ಡಿಂಗ್ ಅನ್ನು ಎತ್ತಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ನಮ್ಗೆ ಬೇರೆ ಒಂದು ಹಣದ ಇದು ಬ್ಲೇಡ್ ಕಂಪನಿ ಮತ್ತೆ ಇದಕ್ಕೆ ಫರಕ್ ಅಂದ್ರೆ, ಬ್ಲೇಡ್ ಕಂಪನಿ ಅಂತ ಆಗ್ತದೆ, ಅವರು ಹಣ ತಕೊಂಡು ಅವರು ಬೇರೆ ಯಾರ ಹೆಸರಲ್ಲಿ ಅಥವಾ ಅದು ಜಾಗ ಮಾಡಿರ್ತಾರೆ, ಮಾಡ್ತಾರೆ, ಓಡಿ ಹೋಗ್ತಾರೆ. ಇಲ್ಲಿ ಪರಿಸ್ಥಿತಿ ಆಗಿಲ್ಲ. ಇಲ್ಲಿ ಅಲ್ಲಿ ಎಂತ ಇದ್ರೆ ಸಹ ಅಲ್ಲಿ ಬಿಲ್ಡಿಂಗ್ ಉಂಟಲ್ಲ,
ಆ ಬಿಲ್ಡಿಂಗ್ ಒಂದು ವ್ಯಾಲ್ಯೂ ಉಂಟಲ್ಲ, ಅದರಲ್ಲಿ ಸ್ವಲ್ಪ ಫ್ಲಾಟ್ ಇವರ ಹೆಸರಲ್ಲಿ ಉಂಟಲ್ಲ, ಹೌದು. ಅದರಿಂದಾಗಿ ಕಾರ್ಮಿಕರಿಗೆ ಹಣ ಸಿಗುವ ರೀತಿಯಲ್ಲಿ ನಾವು ಏನಾದರೂ ಸ್ಟೆಪ್ ನಾವು ನೆಕ್ಸ್ಟ್ ಸ್ಟೆಪ್ ತಗೊಳ್ತೇವೆ. ಮತ್ತೊಂದು ಈಗ ತನಕ ನಾವು ಖಾಲಿ ಕಾರ್ಮಿಕರ ಪರವಾಗಿ ಮಾಡ್ತಾ ಇದ್ದೇವೆ. ಕಾರ್ಮಿಕರ ನಾಳೆ ನಾವು ಅವರ ಬಿಲ್ಡಿಂಗ್ ನ ಬಗ್ಗೆ ನಾವು ತಗೊಳ್ತೇವೆ. ಬಿಲ್ಡಿಂಗ್ ಅಲ್ಲಿ ಲೋಪದೇಶವನ್ನು ನಾವು ಎತ್ತಿಗೆ ಹಾಕುವಂತ ಪರಿಸ್ಥಿತಿ ಬಂದಿದೆ. ಅದೇ ರೀತಿಯಲ್ಲಿ ಯಾವ ರೀತಿಯಲ್ಲಿ ಅಗ್ನಿಶಾಮಕ ದಳದ ಪರ್ಮಿಷನ್ ಬೇಕು, ಅದು ಯಾವ ರೀತಿಯಲ್ಲಿ ಅವರು ಫಿಲ್ ಮಾಡಿದ್ದಾರೆ, ಯಾವ ರೀತಿಯ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ಪ್ರತಿಯೊಂದು ಕೂಡ ಅದರ ಒಳಗಿನ ವಿಷಯವನ್ನು ನಾವು ಎತ್ತುವಂತ ಸಂದರ್ಭ ಬರ್ತದೆ. ಆಗ ಅವರು ಬಿಲ್ಡಿಂಗ್ಗೆ ಸ್ಟಾಪ್ ಮಾಡುವ ಪರಿಸ್ಥಿತಿ ಬರ್ತದೆ. ಬಿಲ್ಡಿಂಗ್ ಅವರು ಅವರ ಲೈಸೆನ್ಸ್ ಪರ್ಮನೆಂಟ್ಲಿ ಅವರು ಸ್ಟಾಪ್ ಮಾಡುವಂತ ಪರಿಸ್ಥಿತಿ ಬಂದಾಗ ಅವ್ರು ಎಚ್ಚೆತ್ತುಕೊಳ್ಬಹುದು ಅಂತ ಅನಿಸ್ತೇವೆ. ಓಕೆ, ಅನಿಲ್ ಪೂಜಾರಿ ಅವರು, ಈಗಾಗಲೇ ಯೋಗಿ ಶೆಟ್ಟಿ ಅವರು ಹೇಳಿದ್ರು ನಿಮ್ಗೆ ಆ ಬಿಲ್ಡಿಂಗ್ ಬಗ್ಗೆ ಸಾಕಷ್ಟು ವಿಚಾರಗಳು ಇವತ್ತು ಗೊತ್ತಿದೆ, ಯಾಕಂತ ಹೇಳಿದ್ರೆ ನೀವು ಅಲ್ಲಿ ಇರುವಂತವ್ರು. ಸೊ ಆ ನಿಟ್ಟಿನಲ್ಲಿ ನೋಡಿದಾದ್ರೆ ಈಗಾಗಲೇ ಅವ್ರು ಹೇಳಿದ ಹಾಗೆ ಅಗ್ನಿಶಾಮಕ ಇದಾಗಿರ್ಬೋದು, ಸೊ ಇಂತಹ ಕೆಲವೊಂದಿಷ್ಟು ವ್ಯವಸ್ಥೆಗಳು ಇರ್ಬೇಕಾಗುತ್ತೆ. ಬಟ್ ಅವೆಲ್ಲವೂ ಕೂಡ ಇದೆಯಾ ಅಥವಾ ಇಲ್ವಾ ಅನ್ನೋದು ನಿಮಗೆ ಅನಿಸ್ತದೆ? ತುಂಬಾ ಲೋಪದೋಷಗಳಿವೆ. ಇಷ್ಟರವರೆಗೆ ನನ್ನ ಲೆಕ್ಕದಲ್ಲಿ ಸ್ವಲ್ಪ ಭ್ರಷ್ಟಾಚಾರ ಕೂಡ ನಡೀತಾ ಇತ್ತು ಅಂತ ಕಾಣ್ತದೆ. ಯಾಕಂದ್ರೆ ಇವರು ಆ ರೀತಿ ಆ ಟಾಗೋರ್ ಪಾರ್ಕ್ ಅನ್ನು ಕವರ್ ಮಾಡಿ ಒಂದು ಬಿಲ್ಡಿಂಗ್ ಎತ್ತಬೇಕಾಗಿದ್ರೆ, ಅದು ಲೈಟ್ ಹೌಸ್ ಅನ್ನು ಕವರ್ ಮಾಡಬೇಕಿದ್ರೆ ಸಾಧಾರಣ ಮನುಷ್ಯರಿಂದ ಅದು ಸಾಧ್ಯವಿಲ್ಲ. ಯಾರು ಕೂಡ ಅದು ಕಾರ್ಪೊರೇಷನ್ ಕೂಡ ಅದಕ್ಕೆ ಪರ್ಮಿಷನ್ ಕೊಡುವಂತ ಪರಿಸ್ಥಿತಿ ಇಲ್ಲ. ಯಾರಾದ್ರು ಬಂದು ನೋಡಿದಾಗ ಏನಿದು ಪಾರ್ಕ್ ಈಗ ನೋಡಿದ್ರೆ ಆ ಬಿಲ್ಡಿಂಗ್ ನ ಒಳಗಡೆ ಪಾರ್ಕ್ ಕಾಣ್ತಾ ಉಂಟು ಅಷ್ಟೇ. ಅದು ನೋಡಿದ್ರೆ ಖಂಡಿತವಾಗಿ ಇದು ಏನದು ಇಲ್ಲಿಗಲ್ ರೀತಿಯಲ್ಲಿ ಅವರಿಗೆ ಪರ್ಮಿಷನ್ ಸಿಕ್ಕಿರ್ಬೋದು ಅಷ್ಟೇ. ಅದು ಹೇಳಿಕ್ಕೆ ಇಷ್ಟಪಡ್ತಾರೆ. ಅದರ ಬಗ್ಗೆ ವಾಯ್ಸ್ ತೆಗೆದ ಸಂದರ್ಭದಲ್ಲಿ ಅವರೀಗ ಲೈಸೆನ್ಸ್ ಅನ್ನ ಇದು ಮಾಡಿ ಸಸ್ಪೆಂಡ್ ಮಾಡಿಟ್ಟಿದ್ದಾರೆ. ಅದು ಸಸ್ಪೆಂಡ್ ಮಾಡಿದ ಲೈಸೆನ್ಸ್ ಅನ್ನು ಇನ್ನೂ ವಾಪಸ್ ಕೊಡ್ಬೇಕಾದ್ರೆ ಅದಕ್ಕೆ ಹಲವಾರು ನೀತಿ ನಿಯಮಗಳಿದೆ. ಆ ನೀತಿ ನಿಯಮಗಳನ್ನು ಇವರು ಪಾಲನೆ ಮಾಡದೆ ಮೇಲೆ ಕಾರ್ಪೊರೇಷನ್ ಅಧಿಕಾರಿಗಳು ಕೊಟ್ಟಿದ್ರೆ, ನಾವು ಕಾರ್ಪೊರೇಷನ್ ಅಧಿಕಾರಿಗಳನ್ನ ನಾವು ಕರ್ತವ್ಯ ಲೋಪ ಅಂತ ಹೇಳ್ಕೊಂಡು ಅವರ ಮೇಲೆ ನಾವು ಕ್ರಮ ಯಾಕಂದ್ರೆ ಇವತ್ತು ನಾವು ಸಾಕಷ್ಟು ನಮ್ಮ ಮಂಗಳೂರಲ್ಲಿ ನೋಡಿದ್ರೆ ಕಟ್ಟಡಗಳನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಯಾವುದೇ ವ್ಯವಸ್ಥೆಗಳು ಕೂಡ ಇರೋದಿಲ್ಲ. ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಯಾವ ವ್ಯವಸ್ಥೆಗಳು ಕೂಡ ಇವತ್ತು ಇರೋದಿಲ್ಲ. ಇಲ್ಲಿ ಈ ಪರಿಸ್ಥಿತಿ ಉಂಟು. ಈ ಪರಿಸ್ಥಿತಿ ಕೂಡ ನಾವು ಲಾಸ್ಟ್ ಟೈಮ್ ನಾವು ಇದು ಮಾಡುವಾಗ ಮೊದಲು ನಾವು ಅಲ್ಲಿ ಅದೇ ಜಾಗದಲ್ಲಿ ನಾವು ಏಪ್ರಿಲ್ 5ಕ್ಕೆ ಬಾವುಟ ಗುಡ್ಡೆಯಲ್ಲಿ ನಾವು ಬಾವುಟದ ಒಂದು ಆರಿಸುವಂತ ಸ್ಥಳ 1837 ಏಪ್ರಿಲ್ 5ರಂದು ರಾಮೇಗೌಡರು ಮತ್ತೆ ಕೆದಂಬಾಡಿ ರಾಮೇಗೌಡ ಮತ್ತೆ ಕಲ್ಯಾಣಪ್ಪರವರು ಬಾವುಟವು ಆರಿಸಿದ ಜಾಗ. ಅದು ಪವಿತ್ರ ಪುಣ್ಯ ಭೂಮಿ ಅದು. ಯಾಕಂದ್ರೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ತನ್ನ ಪ್ರಾಣವನ್ನು ಒಂದು ಅಂಗವನ್ನು ಬಿಟ್ಟುಕೊಂಡು ಬ್ರಿಟಿಷರ ಧ್ವಜವನ್ನು ಕೆಳಗೆ ಹಾಕಿಕೊಂಡು ನಮ್ಮ ತುಳುನಾಡ ಧ್ವಜವನ್ನು ಹಾಕಿದಂತ ಸ್ಥಳ. ನಾವು ಅದು ಏಪ್ರಿಲ್ 5ಕ್ಕೆ ನಾವು ಮಾಡ್ತಾ ಇದ್ದೇವೆ. ಈಗ ಪರಿಸ್ಥಿತಿ ನೋಡುವಾಗ, ನಾವು ಈಗ ಪ್ರತಿಭಟನೆ ಪರಿಸ್ಥಿತಿ ನೋಡುವಾಗ ಗೊತ್ತಾಗ್ತದೆ, ಫುಲ್ ಅದು ಎನ್ಕ್ರೋಚ್ ಮಾಡಿಬಿಟ್ಟಿದ್ದಾರೆ. ಯಾವುದು ಫುಲ್ ರೋಡ್ ಅನ್ನೇ ಎನ್ಕ್ರೋಚ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಹೋಗುವಂತ ರೋಡ್ ಅನ್ನೇ ಫುಲ್ ಎನ್ಕ್ರೋಚ್ ಮಾಡಿಕೊಂಡು, ಮೊದಲು ಗೇಟ್ ಅಷ್ಟು ದೂರ ಇತ್ತು. ನಮ್ಮ ಲಾಸ್ಟ್ ಟೈಮ್ ಇದೆ ನಾವು ವಿಡಿಯೋಸ್ ನೋಡಿದ್ರೆ ಗೊತ್ತಾಗ್ತದೆ. ನಾವು ಪ್ರತಿ ವರ್ಷ ನಾವು ಆಚರಣೆ ಮಾಡುವ ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ. ಈ ಸಲ ನೋಡಿದ್ರೆ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ. ಈಗ ಅದು ಫುಲ್ ಇಡೀ ರೋಡ್ ಅನ್ನೇ ಅವರು ಎನ್ಕ್ರೋಚ್ ಮಾಡಿಬಿಟ್ಟಿದ್ದಾರೆ. ಇಲ್ಲದಿದ್ರೆ ಅದು ಫುಲ್ ರೋಡ್ ಇತ್ತು, ಈಗ ಫುಲ್ ರೋಡ್ ಎನ್ಕ್ರೋಚ್ ಮಾಡಿಬಿಟ್ಟಿದ್ದಾರೆ ಎಲ್ಲ. ಯಾಕಂದ್ರೆ ಯಾರು ಕೂಡ ಅದರ ಒಳಗೆ ನಡೆಯುವಂತ ಆಕ್ಟಿವಿಟೀಸ್ ಗೊತ್ತಾಗ್ಬಾರ್ದಂತ. ಪ್ಲಸ್ ಅದರ ಹತ್ತಿರದಲ್ಲಿ ಒಂದು ಮನೆ ಉಂಟು, ಪಾಪ ಎಲ್ಲಿದ್ದಾರೆ ಗೊತ್ತಿಲ್ಲ. ಆ ಮನೆಯನ್ನೇ ಫುಲ್ ಅವರು ಅದರಲ್ಲಿ ಮಣ್ಣೆಲ್ಲ ಹಾಕಿಕೊಂಡು ಇಡೀ ಆ ಮನೆ ತುಂಬಿಸಿ ಪಾಪ ಮನೆಯವರನ್ನೇ ಇದು ಮಾಡಿದ್ದಾರೆ, ಕಬಳಿಸಿ ಬಿಟ್ಟಿದ್ದಾರೆ. ತುಂಬಾ ಅನ್ಯಾಯ ಆಗ್ತಾ ಉಂಟು. ಆದ್ರೆ ಸಹ ನಾವು ಇವತ್ತಲ್ಲ ನಾಳೆ ಸರಿಯಾಗಿ ಬಂದು ನೆನೆಸಿದ್ದೇವೆ, ಬಟ್ ಸರಿಯಾಗುದು ಕಾಣ್ತಾ ಇಲ್ಲ. ಇನ್ನು ಎಷ್ಟೋ ಈಗಾಗಲೇ ನಾವು ನೋಡ್ತೇವೆ, ಒಂದು ಕಡೆ ಬಿಲ್ಡಿಂಗ್ಗಳು ಅವೈಜ್ಞಾನಿಕವಾದಂತ ರೀತಿಯಲ್ಲಿ ಇರುತ್ತೆ, ಸರಿಯಾದ ರೀತಿಯಲ್ಲಿ ಇರೋದಿಲ್ಲ. ಬಟ್ ಈ ರೀತಿ ಏನಾದ್ರೂ ಇದೆಯಾ ಅಂತ? ಅವ್ಯವಸ್ಥೆ ತುಂಬಾ ಇದೆ ಮೇಡಮ್. ಇದು ನೋಡಿದ್ರೆ ಈಗ ಇದು ಒಂದಲ್ಲ ನೋಡಿ, ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಒಂದು ಕಡೆ ಐಟಮ್ಸ್ ಗಳನ್ನ ಹಾಕಿರೋದಿಲ್ಲ, ಅದರಿಂದ ಒಂದಿಷ್ಟು ಸಮಸ್ಯೆ ಆಗುತ್ತೆ. ಅದು ಎಲ್ಲ ಇದೆ. ಯಾಕಂದ್ರೆ ಇವರು ಹೇಳಿದಾಗೆ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಜಾಗ ಇಲ್ಲ. ಅಲ್ಲಿ ಅಷ್ಟು ರೋಡ್ನವರೆಗೆ ಅವರು ಗೇಟ್ ಕ್ಲೋಸ್ ಮಾಡಿದ್ದಾರೆ. ಮೊದಲು ಒಳಗಡೆ ಇತ್ತು, ಈಗ ಮೇನ್ ರೋಡ್ನವರೆಗೆ ಬಂದಿದೆ ಗೇಟ್. ಈ ಬಗ್ಗೆ ಲಾಸ್ಟ್ ಟೈಮ್ ಒಬ್ರು ನಮ್ಮ ಒಂದು ಮಾಜಿ ಪೊಲೀಸ್ ಒಬ್ಬರು ಅಧಿಕಾರಿಗಳು ಲಾಸ್ಟ್ ಟೈಮ್ ನನ್ನ ಹತ್ರ ಮಾತಾಡೋ ಸಂದರ್ಭದಲ್ಲಿ ಒಬ್ಬ ಬಿದ್ದು ಇದಾಗಿದ್ದಾನೆ. ಆ ಸಂದರ್ಭದಲ್ಲಿ ಒಬ್ಬ ಸತ್ತೋಗಿದ್ದಾನೆ, ಮತ್ತೊಬ್ಬ ಬಿದ್ದು ಅವನಿಗೆ ಇದು ಇಂಜರೀಸ್ ಆಗಿ ಹಾಸ್ಪಿಟಲ್ ಇದ್ದ. ಆ ಸಂದರ್ಭದಲ್ಲಿ ಅವನ ಮೇಲೆ ಇದಾಗುವ ಸಂದರ್ಭದಲ್ಲಿ ನಾವು ಮಾತುಕತೆ ಮಾಡುವ ಸಂದರ್ಭದಲ್ಲಿ ಒಬ್ಬ ಮಾಜಿ ಪೊಲೀಸ್ ಅಧಿಕಾರಿಗಳೊಬ್ಬರು, ಈಗ ಅವರು ಪೊಲೀಸ್ ನಿವೃತ್ತಿ ಕೆಲಸ ಬಿಟ್ಟಿದ್ದಾರೆ, ಅವರು ಆ ಟೈಮಲ್ಲಿ ಆ ಬಿಲ್ಡಿಂಗ್ ಅನ್ನೇ ನೋಡಿಕೊಂಡು ಹೇಳಿದ್ದಾರೆ, ನಂಗೆ ಈ ಬಿಲ್ಡಿಂಗ್ ನೋಡಿ ಬೇಸರ ಆಗ್ತಾ ಉಂಟು, ಇವತ್ತ ನಾಳೆ ಆ ಬಿಲ್ಡಿಂಗ್ ಅದು ಸೇಫ್ಟಿ ಬಗ್ಗೆ ನೋಡುವಾಗಲೇ ಹೆದರಿಕೆ ಆಗ್ತದೆ ಅಂತ, ಸೇಫ್ಟಿ ಇಲ್ಲ ಅಂತ ಹೇಳ್ಕೊಂಡು. ಓಕೆ, ಅನಿಲ್ ಪೂಜಾರಿ ಅವರೇ ಹಾಗೆ ಯೋಗಿ ಶೆಟ್ಟಿ ಜಪ್ಪರ್ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ಸಾಕಷ್ಟು ವಿಚಾರಗಳನ್ನ ಇವತ್ತು ಮಾತಾಡಿದ್ರೆ. ಯಾಕಂತ ಹೇಳಿದ್ರೆ ಇವತ್ತು ಕಾರ್ಮಿಕರಿಗೆ ರಕ್ಷಣೆ ಸಿಗಬೇಕಾದಂಥದ್ದು ಅತ್ಯಂತ ಅಗತ್ಯ. ಆ ನಿಟ್ಟಿನಲ್ಲಿ ನಿಮ್ಮ ಹೋರಾಟ ಕೂಡ ಈಗ ಮುಂದುವರಿಯುತ್ತೆ ಅಂತ ಹೇಳಿದ್ರೆ. ಇಬ್ಬರಿಗೂ ಧನ್ಯವಾದಗಳು ಸರ್. ನಮಸ್ಕಾರ.
ಎಸ್ ವೀಕ್ಷಕರಿಗಾಗಲೇ ಸಾಕಷ್ಟು ವಿಚಾರಗಳನ್ನ ನಾವು ಮಾತಾಡಿದ್ವಿ. ಇವತ್ತು ಕಟ್ಟಡ ಕಾರ್ಮಿಕರು ಯಾವ ರೀತಿಯಲ್ಲಿ ಸಮಸ್ಯೆಗಳನ್ನೆಲ್ಲ ಎದುರಿಸ್ತಾ ಇದ್ದಾರೆ, ಈಗಾಗಲೇ ಆಗಿರುವಂತಹ ಮೋಸ ಆಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಿದೆ. ಅದಕ್ಕೆಲ್ಲ ಇವತ್ತು ಯಾವ ರೀತಿಯಲ್ಲಿ ಪರಿಹಾರ ಸಿಗಬಹುದು, ಹಾಗೆ ತುಳುನಾಡು ರಕ್ಷಣಾ ವೇದಿಕೆಯಿಂದ ಕೂಡ ಬೃಹತ್ ಪ್ರತಿಭಟನೆ ಈಗಾಗಲೇ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ನ್ಯಾಯ ಸಿಗುವವರೆಗೂ ಕೂಡ ತಮ್ಮ ಹೋರಾಟ ಇರುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಎಸ್ ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾರೆ ಸ್ಪಂದನ ಟಿವಿ.